ಕರ್ನಾಟಕ ರಾಜ್ಯವು ಹಲವಾರು ಪ್ರಸಿದ್ಧ ಸ್ಥಳಗಳನ್ನು ತನ್ನ ಒಡಲಿನಲ್ಲಿ ಇಟ್ಟುಕೊಂಡು ರಾರಾಜಿಸುತ್ತಿರುವ ರಾಜ್ಯವಾಗಿದ್ದು, ಅವುಗಳಲ್ಲಿ ಕೆಲವೊಂದು ಪ್ರೇಕ್ಷಣೀಯ ಪುಣ್ಯ ಸ್ಥಳಗಳಾಗಿದ್ದರೆ ಕೆಲವೊಂದು ಇತಿಹಾಸದ ನಡುವೆ ಅಡಗಿ ಕುಳಿತಿವೆ. ಇಂತಹುದೇ ರೋಚಕ ಇತಿಹಾಸವನ್ನು ಹೊಂದಿರುವ ಸ್ಥಳವು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕು ಕೊಕ್ಕಡ ಗ್ರಾಮದ ಈ ಒಂದು ಪುಣ್ಯ ಸ್ಥಳ ಇತಿಹಾಸದ ಪುಟಗಳಲ್ಲಿ ಅಡಗಿ ಕುಳಿತಿದೆ. ಅದುವೇ ಮಾಯಿಲಕೋಟೆ. ಸುಮಾರು 3,000 ವರ್ಷಗಳ ಪುರಾತನ ಇತಿಹಾಸ ಹೊಂದಿರುವ ಮಾಯಿಲಕೋಟೆಯು ಕೊಕ್ಕಡ ವೈದ್ಯನಾಥೇಶ್ವರ ಸ್ವಾಮಿಗೂ ಮಾಯಿಲಕೋಟೆ ಸನ್ನಿಧಿಗೂ ನಿಕಟ ಸಂಬಂಧವಿರುವುದರಿಂದ ಈ ದೈವ ಸನ್ನಿಧಿ ಕೊಕ್ಕಡ ಸೀಮೆಗೆ ಸಂಬಂಧಪಟ್ಟಿರುವುದಾಗಿ ಇತಿಹಾಸ ತಿಳಿಸುತ್ತದೆ. ಹಲವಾರು ವರ್ಷಗಳ ಹಿಂದೆ ಕೊಕ್ಕಡ ವೈದ್ಯನಾಥೇಶ್ವರ ದೇವಾಲಯವು ಅಪಾರ ಶ್ರೀಮಂತ ದೇವಾಲಯವಾಗಿತ್ತು. ಇದಕ್ಕೆ ಇದರ ಸನಿಹದ ತ್ರಿಗುಣಾತ್ಮಿಕ ಶ್ರೀ ದುರ್ಗಾ ಪರಮೇಶ್ವರಿ ಕ್ಷೇತ್ರ, ಓಣಿತ್ತಾರು ಶ್ರೀ ದುರ್ಗಾ ಪರಮೇಶ್ವರಿ ಕ್ಷೇತ್ರಗಳು ನಿಕಟ ಸಂಬಂಧಪಟ್ಟ ದೇವಾಲಯಗಳಾಗಿವೆ. ಈ ಕ್ಷೇತ್ರಗಳಿರುವ ಕೊಕ್ಕಡ ಸೀಮಾ ಪ್ರದೇಶವು ಹಿಂದೆ ವಿಜಯನಗರ ಅರಸರ ಆಳ್ವಿಕೆಗೆ ಒಳಪಟ್ಟಿತ್ತು. ತದನಂತರ ಕೆಳದಿ ರಾಜವಂಶಸ್ಥರ ಅಧೀನದಲ್ಲಿತ್ತು. ಆದರೆ ಕದಂಬ ವಂಶದ ಮಯೂರವರ್ಮನು ಈ ಕೊಕ್ಕಡ ಸೀಮಾ ಪ್ರದೇಶವನ್ನು ತನ್ನ ಅಧಿಕಾರ ಅವಧಿಯಲ್ಲಿ ರಾಜ್ಯಭಾರ ಮಾಡಿಕೊಂಡಿದ್ದ ಲಾಂಛನಗಳು ಈಗಲೂ ಇಲ್ಲಿ ಕಾಣಬಹುದಾಗಿದೆ. ಸುತ್ತಲೂ ಕಲ್ಲಿನ ಕೋಟೆಯ ಮೇಲ್ಭಾಗದಲ್ಲಿ 12 ಅಡಿ ಎತ್ತರದ ಸ್ತಂಭವೂ ಇದ್ದ ಕುರುಹುಗಳು ಕಾಣಸಿಗುತ್ತವೆ. ಕೋಟೆಯ ಕೆಳಭಾಗದಲ್ಲಿ ಪವಿತ್ರ ಕೆರೆ, ಎತ್ತರ ಪ್ರದೇಶದ 4 ದಿಕ್ಕಿನಲ್ಲಿ ಕಾವಲು ಕಟ್ಟೆಗಳು ಇದನ್ನು ಈಗಲೂ ಕಾಣಬಹುದಾಗಿದೆ. ಇಲ್ಲಿನ ಇತಿಹಾಸದ ಪುಟಗಳನ್ನು ತೆರೆಯುತ್ತಾ ಹೋದಾಗ ಮೈ ರೋಮಾಂಚನವಾಗುವುದಂತೂ ಸತ್ಯ. ಈಗಲೂ ಕೋಟೆಯಲ್ಲಿ ಮತ್ತು ಸುತ್ತಲ ಪ್ರದೇಶದಲ್ಲಿ ವಿಸ್ಮಯಗಳು ನಡೆಯುತ್ತಲೇ ಇದೆ. ಕೋಟೆಯ ಇತಿಹಾಸವನ್ನು ಸ್ಥಳೀಯರಲ್ಲಿ ಕೇಳಿದಾಗ ಅವರು ಹೇಳಿದ ಮಾತುಗಳು ಕೇಳುಗರನ್ನು ವಿಸ್ಮಯಚಕಿತಗೊಳಿಸುವುದಂತೂ ಸತ್ಯ. ಪುರಾತನ ಕಾಲದಲ್ಲಿ ಈ ಹಿಂದೆ ಈ ಪ್ರದೇಶದಲ್ಲಿ ಅರಸರು ಆಳ್ವಿಕೆ ಮಾಡಿದ್ದರು ಎಂಬ ಒಂದು ವಿಚಾರವು ನಮ್ಮ ಹಿರಿಯರು ಹೇಳಿಕೊಂಡು ಇದ್ದರು. ಆದರೆ ಕಾಲಕ್ರಮೇಣ ಇದನ್ನು ಮುಟ್ಟುವ ಪರಿಸ್ಥಿತಿಯಲ್ಲಿ ಯಾರೂ ಇರಲಿಲ್ಲ. ಕಾರಣ ಆ ಸಾನ್ನಿಧ್ಯದಲ್ಲಿ ಅಪಾರ ಶಕ್ತಿಯುಳ್ಳ ದೈವಗಳು ಇದೆ ಎಂದು ತಿಳಿದು, ಅದಲ್ಲದೆ ಪ್ರತ್ಯಕ್ಷವಾಗಿ ರಾತ್ರಿ ಹಗಲು ಹೊತ್ತಿನಲ್ಲಿ ಈ ದೈವಗಳು ಮನುಷ್ಯರ ಕಣ್ಣಿಗೆ ನಾನಾ ರೂಪಗಳಲ್ಲಿ ಕಾಣುತ್ತಿದ್ದವು. ಇದನ್ನು ಕಂಡಂತಹ ಜನರು ಈ ಪ್ರದೇಶದಲ್ಲಿ ಹೋಗುವ ಸಮಯದಲ್ಲಿ ಈ ಭಾಗದ ಯಾವುದೇ ಒಂದು ಶಕ್ತಿ ಎಂಬುದು ತಿಳಿಯಲು ಮುಂದೆ ಹೋಗಲಿಲ್ಲ. ಅಲ್ಲದೆ ಈ ಒಂದು ಸಾನ್ನಿಧ್ಯ ಕೊಕ್ಕಡ ವೈದ್ಯನಾಥ ಕ್ಷೇತ್ರಕ್ಕೆ ನಿಕಟ ಸಂಬಂಧಪಟ್ಟ ಒಂದು ಸಾನ್ನಿಧ್ಯ ಇದು. ಆದ್ದರಿಂದ ದೇವಸ್ಥಾನಕ್ಕೆ ಸಂಬಂಧಪಟ್ಟವರು ಇದನ್ನು ಮುಂದೆ ಬಂದು ಮಾಡಬೇಕಿತ್ತು. ಕಾಲಕ್ರಮೇಣ ಅವರಿಗೂ ಅಲ್ಲಿ ಅನುಕೂಲದ ಕೊರತೆ ಇದ್ದಾಗಿ ಅಲ್ಲಿಯ ಕಾಮಗಾರಿಯನ್ನೇ ಮಾಡುವುದು ಕಷ್ಟಕರವಾದ ಸಮಯದಲ್ಲಿ ಅವರು ಇದಕ್ಕೆ ಮುಂದಾಳತ್ವ ವಹಿಸಲಿಲ್ಲ. ಆದ್ದರಿಂದ ಇದು ಪಾಲು ಬಿದ್ದು ಹೋಯಿತು. ಆದ್ದರಿಂದ ಇದನ್ನು ಈ ಕಾಲಘಟ್ಟದಲ್ಲಿ ಕೆಲವು ಜನರಿಗೆ ನಾನಾ ರೀತಿಯ ತೊಂದರೆಗಳು ಇಲ್ಲಿ ಆರಂಭವಾಯಿತು. ಕೆಲವರಿಗೆ ರಾತ್ರಿ ಕಾಲದಲ್ಲಿ ಗೆಜ್ಜೆನಾದದ ಮೂಲಕ ದೈವಗಳು ಹೋಗುವ ಒಂದು ಶಬ್ದಗಳು, ಕೆಲವರಿಗೆ ಮನುಷ್ಯ ರೂಪದಲ್ಲಿ ಬಂದು ಮಾತಾಡುವಂತಹ ಒಂದು ಶಬ್ದಗಳು, ಕೆಲವರಿಗೆ ದೊಡ್ಡ ಹಾವಿನ ರೂಪದಲ್ಲಿ ಕಾಣುವಂತಹ ಒಂದು ಪರಿಸ್ಥಿತಿ ಇಲ್ಲಿ ಕಂಡುಬಂತು. ಇದನ್ನೆಲ್ಲ ಮನಗಂಡ ಊರಿನ ಸಮಸ್ತ ಜನರು ಇದನ್ನು ಹಾಗೆಯೇ ಬಿಟ್ಟರೆ ಮುಂದಕ್ಕೆ ಇದರಲ್ಲಿ ಅಪಾಯವಿದೆ ಎಂದು ತಿಳಿದು ಗ್ರಾಮಸ್ಥರೆಲ್ಲ ಒಟ್ಟು ಸೇರಿ ಇದರ ಬಗ್ಗೆ ಚಿಂತನೆಗೆ ಮುಂದಾದೆವು. ಪುರಾತನ ಕಾಲದಲ್ಲಿ ಸೀಮೆಯ ಅರಸು ಮನೆತನದವರು ಎತ್ತರ ಪ್ರದೇಶವಾದ ಒಂದು ಸ್ಥಳವನ್ನು ಆಯ್ಕೆ ಮಾಡಿ ಅಲ್ಲಿ ಈ ದೈವಗಳ ಸಾನ್ನಿಧ್ಯವನ್ನು ಪ್ರತಿಷ್ಠಾಪಿಸಿದ್ದಾರೆ ಎಂಬ ಇತಿಹಾಸ ತಿಳಿಸುತ್ತದೆ.
ಆದರೆ ಅಲ್ಲಿ ಒಂದು ಕಲ್ಲಿನ ಒಂದು 10 ಸೆನ್ಸ್ ಸ್ಥಳದಲ್ಲಿ ಕಲ್ಲಿನ ಕೋಟೆ ಇತ್ತು. ಅದರ ಮಧ್ಯಭಾಗದಲ್ಲಿ ಒಂದು ಸ್ತಂಭ ಇತ್ತು, 12 ಫೀಟು ಎತ್ತರದ ಒಂದು ಸ್ತಂಭ. ಅದು ಹಿಂದಿನ ಕಾಲದ ಕುರುಹು. ಮತ್ತು ಕೋಟೆಯ ಕೆಳಭಾಗದಲ್ಲಿ 4 ಕಡೆಯಿಂದ ಕಲ್ಲಿನ ಒಂದು ಕಂಪೌಂಡ್ ಇತ್ತು. ಅದು ಕಾವಲು ಕಟ್ಟೆ ಅಂತ ಅದಕ್ಕೆ ಹೇಳ್ತಿದ್ರು. ಮತ್ತು ಬೆಟ್ಟದ ಕೆಳಭಾಗದಲ್ಲಿ ಪವಿತ್ರವಾದ ಕೆರೆ ಅಂದರೆ ಅಷ್ಟು ಶುದ್ಧವಾದ ನೀರು, ಅಲ್ಲಿ ಪವಿತ್ರವಾದ ನೀರು. ಯಾವ ಸಮಯದಲ್ಲಿ ಬೇಕಾದರೂ ಆ ಜಾಗದಲ್ಲಿ ನೀರುಂಟು. ಕೆಳಭಾಗ ಭೂಮಿಗಳಿಗೆ ಅದರಿಂದ ಹರಿದು ಹೋಗ್ತಿತ್ತು ನೀರು. ಗದ್ದೆ ಕೃಷಿಗೆಲ್ಲ ನೀರು ಅದರಿಂದಲೇ ಉಪಯೋಗ ಮಾಡ್ತಿದ್ರು. ಅಂಥ ಒಂದು ಕೆರೆ, ಅಲ್ಲಿ ಕೆರೆಯ ಕುರುಹುಗಳು ಈಗಲೂ ಇದೆ, ಹಿಂದಿನಿಂದಲೂ ಇತ್ತು. ಈಗ ಅಲ್ಲಿ ಬೇರೆ ಬೇರೆ ರೀತಿಯ ಕೃಷಿಗಳೆಲ್ಲ ಆಗಿದೆ. ಆದರೆ ಇದೀಗ ಸಂಬಂಧಪಟ್ಟು ಈ ಸಾನ್ನಿಧ್ಯದ ಶಕ್ತಿಗಳಿಗೆ ಅಂತ ಈ ಅಷ್ಟಮಂಗಲ ಪ್ರಶ್ನೆಯಲ್ಲಿ ನಮಗೆ ಕಂಡುಬಂದಿದೆ. ಆದ್ದರಿಂದ ಮುಂದಿನ ಕ್ರಮವನ್ನು ಇಲ್ಲಿಯ ಕಾಮಗಾರಿ ಆದ ನಂತರ ಪ್ರಾರಂಭಿಸುವುದೆಂದು ತೀರ್ಮಾನಿಸಿದ್ದೇವೆ. ಸುಮಾರು 2000 ವರ್ಷಗಳ ಹಿಂದೆ ವಿಜಯನಗರದ ಅರಸರು ಈ ಭಾಗದಲ್ಲಿ ಆಡಳಿತ ನಡೆಸಿಕೊಂಡು ಇದ್ದರು ಎಂಬ ಇತಿಹಾಸದಲ್ಲಿ ಕಂಡುಬಂದಿರುತ್ತದೆ. ತದನಂತರ ಕೆಳದಿ ರಾಜವಂಶಸ್ಥರ ಅಧಿಕಾರದಲ್ಲಿ ಇದು ಇತ್ತು ಅಂತಲೂ ಕಂಡುಬರುತ್ತದೆ. ಮತ್ತು ಈ ಸೀಮಾ ಪ್ರದೇಶಕ್ಕೆ ಕದಂಬ ವಂಶದ ಮಯೂರವರ್ಮ ಎಂಬ ಅರಸನು ಈ ಪ್ರದೇಶವನ್ನು ತನ್ನ ಅಧೀನದಲ್ಲಿ ಇಟ್ಟುಕೊಂಡು ರಾಜ್ಯಭಾರ ಮಾಡುತ್ತಿದ್ದ ಎಂಬ ಇತಿಹಾಸವು ಇದರಲ್ಲಿ ಕಂಡುಬರುತ್ತದೆ. ಸುಮಾರು 2000 ವರ್ಷಗಳ ಹಿಂದಿನ ಕಥೆ ಇದು. ತದನಂತರ ಈ ಒಂದು ಸಾನ್ನಿಧ್ಯದಲ್ಲಿ ಈ ವೈದ್ಯನಾಥ ಕ್ಷೇತ್ರಕ್ಕೆ ಅಪಾರ ಭಕ್ತರು ಬಂದು ಅಲ್ಲಿ ಬೇಕಾದಷ್ಟು ಸಂಪತ್ತು ಇರುವ ಸಮಯದಲ್ಲಿ ಇದನ್ನು ಬ್ರಿಟಿಷರ ಸಮಯದಲ್ಲಿ ಯಾರೋ ದೋಚಿಕೊಂಡು ಹೋಗ್ತಾರೆ ಎಂಬ ಪ್ರಶ್ನೆಗಾಗಿ ಅವರು ಈ ಭೂಮಿಯಲ್ಲಿ ಇಟ್ಟಿರುತ್ತಾರೆಂದು ಪ್ರಶ್ನೆಯಲ್ಲಿ ಕಂಡುಬರುತ್ತದೆ. ಆದರೆ ಇದನ್ನು ರಕ್ಷಣೆ ಮಾಡಲು ಬೇಕಾಗಿ ಈ ಸಾನ್ನಿಧ್ಯದಲ್ಲಿ ಚಾಮುಂಡಿ, ಕಲ್ಲುರ್ಟಿ, ಪಂಜುರ್ಲಿ, ಗುಳಿಗ ದೈವವನ್ನು ಸ್ಥಾಪಿಸಿ ಇದನ್ನು ಮಾಯಿಲ ವಂಶದವರಿಗೆ ಕಾವಲು ಇರಲು ಈ ಅರಸರು ನೀಡಿದ್ದರು ಎಂದು ಇತಿಹಾಸದಲ್ಲಿ ತಿಳಿಸ್ತದೆ. ಆದರೆ ಮಾಯಿಲ ಕುಟುಂಬಸ್ಥರು ದೊಡ್ಡ ಪ್ರಮಾಣದಲ್ಲಿ ಬೆಳೆದು ನಾನೇ ಒಬ್ಬ ರಾಜನಾಗಬೇಕೆಂದು ಪ್ರಯತ್ನಪಟ್ಟು ಈ ಕದಂಬ ಅರಸನನ್ನು ಸೋಲಿಸಲು ಪ್ರಯತ್ನಿಸಿದ ಸಮಯದಲ್ಲಿ ಅವರು ನಾನಾ ರೀತಿಯ ಅಸ್ತ್ರವನ್ನು ಪ್ರಯೋಗ ಮಾಡಿ ಈ ಮಾಯಿಲನನ್ನು ನಾಶ ಮಾಡಿದರು. ಹಾಗಾಗಿ ಈ ಕೋಟೆಯ ಆರಾಧ್ಯವಾದಂಥ ದೈವಗಳು ಪಾಲು ಬಿದ್ದು ಹೋಯಿತು. ಆದ್ದರಿಂದ ತದನಂತರ ಇದನ್ನು ಆರಾಧಿಸುವವರು ಇಲ್ಲದೆ ಇದು ಹಾಗೆ ಉಳಿದು ಹೋಯಿತು. ತದನಂತರ ಅದನ್ನು ಮುಟ್ಟುವವರು ಯಾರೂ ಇಲ್ಲದ ಸಮಯದಲ್ಲಿ ಕಾಲಕ್ರಮೇಣ ಇದನ್ನು ಬಿಟ್ಟು ಎಲ್ಲರೂ ಕೆಲವು ಮಹಾರೋಗ, ರಾಜಭಯ, ಚೋರಭಯ ಈ ರೀತಿಯ ಮಾನಸಿಕವಾದ ತೊಂದರೆಯಿಂದಾಗಿ ಈ ಪ್ರದೇಶದಲ್ಲಿದ್ದ ಜನರು ದಿಕ್ಕಾಪಾಲಾದರು ಎಂಬ ಇತಿಹಾಸವು ಇದರಲ್ಲಿ ಕಂಡುಬರ್ತದೆ. ಅರಸರ ಕಾಲದಲ್ಲಿ ಆರಾಧಿಸಿಕೊಂಡು ಬಂದಿದ್ದ ಈ ದೈವ ಸನ್ನಿಧಿಯು ಆರಾಧನೆ ಇಲ್ಲದೆ ಈ ಪ್ರದೇಶದಲ್ಲಿ ವಾಸಿಸುವ ಭಕ್ತ ವಿಭಾಗಗಳಿಗೆ ಇದಕ್ಕೆ ಮೊದಲು ಮಾನಸಿಕವಾದ ತೊಂದರೆ, ಅಕಾಲಿಕ ಮರಣ, ಅದಲ್ಲದೆ ಮಹಾರೋಗ, ದಾಂಪತ್ಯದಲ್ಲಿ ಕ್ಲೇಶ, ಕೃಷಿ ಕ್ಷೇತ್ರದಲ್ಲಿ ನಷ್ಟ, ದುರ್ಮರಣ ಈ ರೀತಿಯ ಅಪಾಯಗಳು ಇಲ್ಲಿ ನಡೆಯುತ್ತಾ ಇತ್ತು. ಇದನ್ನೆಲ್ಲ ನಾವು ಪ್ರಶ್ನಿಸುವ ಸಮಯದಲ್ಲಿ
ಏನು ಯಾವ ರೀತಿಯಲ್ಲಿ ಈ ಅಪಾಯ ಬಂತು ಎಂದು ನಾವು ಒಂದು ಜೋಯಿಸರ ಬಳಿ ಹೋಗಿ ಪ್ರಶ್ನೆಯನ್ನು ಮಾಡಿದಾಗ ಈ ಪರಿಸರದಲ್ಲಿ ಮೂಲ ದೇವತೆಯಾಗಿ ಒಂದು ದೇವಿ ಸಾನ್ನಿಧ್ಯವಿದೆ ಎಂದು ಕಂಡುಬರುತ್ತಿತ್ತು. ಆದರೆ ಎಲ್ಲಿ ಏನು ಅಂತ ಅದನ್ನು ಪ್ರಶ್ನಿಸಿ ಕೇಳುವುದಿಲ್ಲ ನಾವು. ಯಾಕೆಂದರೆ ಅದನ್ನು ಪ್ರಶ್ನಿಸಿದರೆ ನಾವು ಮಾಡುವಷ್ಟು ಅನುಕೂಲ ನಮ್ಮಲ್ಲಿಲ್ಲ. ಆ ರೀತಿಯಾಗಿ ಅದನ್ನು ಪ್ರಶ್ನೆ ಮಾಡಲಿಕ್ಕೆ ಹೋಗಲಿಲ್ಲ. ಆದರೆ ಸ್ಪಷ್ಟವಾಗಿ ಜೋಯಿಸರುಗಳು ನಮಗೆ ತಿಳಿಸುತ್ತಿದ್ದರು. ಒಂದು ಎತ್ತರ ಪ್ರದೇಶ, ಕೆಲ ಭಾಗದಲ್ಲಿ ಅಪಾರ ಪ್ರಮಾಣದ ನೀರಿದೆ ಎಂದು ಗುರುತುಗಳನ್ನು ತಿಳಿಸುತ್ತಿದ್ದರು. ಆದರೂ ನಾವು ಮುಟ್ಟುವ ಧೈರ್ಯದಲ್ಲಿ ಇರಲಿಲ್ಲ. ಕಾಲಕ್ರಮೇಣ ಅದಕ್ಕೇನೋ ಕಾಲ ಕೂಡಿ ಬಂತೇನೋ, ಈಗ ಅದನ್ನು ಮುಂದುವರಿಸುವುದಾಗಿ ನಿಶ್ಚಯವನ್ನು ತಗೊಂಡಿದ್ದೇವೆ. 10-100 ಜನ ಸೇರಿದ ಸಭೆಯಲ್ಲಿ ಪ್ರಶ್ನೆಗೆ ಯಾರು ಉತ್ತಮ ಎಂದು ನಮ್ಮೊಳಗೆ ವಾದಿಸುವ ಸಮಯದಲ್ಲಿ ಒಬ್ಬರು ಹಿರಿಯರು ನಮಗೆ ಒಂದು ಸಣ್ಣ ಅಭಿಪ್ರಾಯವನ್ನು ನೀಡಿದರು. ಒಂದು ವೀಳ್ಯದೆಲೆಯಲ್ಲಿ ನೀವು ಯಾರೆಲ್ಲ ಜೋಯಿಸರ ಹೆಸರು ಇದೆ ಅದನ್ನು ಬರೆದು ಯಾರು ನಮಗೆ ಈ ಮಾಯಿಲಕೋಟೆಗೆ ಪ್ರಶ್ನೆಗೆ ಸೂಕ್ತ ಎಂಬ ವಿಚಾರ ಕಂಡು ಬರ್ತದೆ ಅವರನ್ನು ಕರೆಯುವ ಅಂತ ತೀರ್ಮಾನ ಮಾಡಿ ದೇವರ ಕೋಣೆಯಲ್ಲಿ ಈ 4-5 ಜೋಯಿಸರ ಹೆಸರು ಹಾಕಿ ಅದರಲ್ಲಿ ಒಂದು ಚೀಟಿಯನ್ನು ತೆಗೆಯಲಾಯಿತು. ಅಷ್ಟೊತ್ತಿಗೆ ಕೇರಳ ಕಾಸರಗೋಡು ಒಲಂಬಿತ್ತಿಲ್ ಸಸೀಂದ್ರ ನಾಯರ್ ಎಂಬ ಜೋಯಿಸರು ನಮಗೆ ಆಯ್ಕೆಯಾಗಿ ಬಂದರು. ಹಾಗೆಯೇ ಅವರನ್ನು ಹೋಗಿ ಕೇಳಿಕೊಂಡಾಗ ಅವರು ಒಪ್ಪಿಕೊಂಡು ಸಂತೋಷದಿಂದ ಆಯಿತು ನಾನು ಬರ್ತೇನೆ ಎಂದು ಹೇಳಿ ನಮಗೆ ಒಂದು ದಿನಾಂಕವನ್ನು ನಿಗದಿಪಡಿಸಿದರು. ಆ ಸಮಯದಲ್ಲಿ ಅವರನ್ನು ಬರಮಾಡಿಕೊಂಡು ಅಲ್ಲಿ ಪ್ರಶ್ನೆಗೆ ಅವರು ನವಗ್ರಹ ಪೂಜೆ, ಗಣಹೋಮ ಎಲ್ಲ ಮಾಡಿ ಪೂಜೆಗೆ ಇದು ಪ್ರಶ್ನೆಗೆ ಪ್ರಾರಂಭ ಮಾಡುವ ಸಮಯದಲ್ಲಿ ಅವರಿಗೇನೋ ಸ್ವಲ್ಪ ಸಂಶಯ ಬಂತು. ಈ ಸಾನ್ನಿಧ್ಯದಲ್ಲಿ ಏನೋ ಅಪಾಯ ಇದೆ, ಅಪಾರ ಶಕ್ತಿಯುಳ್ಳ ದೈವಗಳು ಇದೆ, ಆದ್ದರಿಂದ ಇದು ಇಲ್ಲಿ ಅಷ್ಟು ಸುಲಭದಲ್ಲಿ ಆಗುವುದಿಲ್ಲ. ನೀವು ಪ್ರಥಮವಾಗಿ ಹೋಗಿ ಈ ಕ್ಷೇತ್ರದ ವೈದ್ಯನಾಥ ಸ್ವಾಮಿಯ ಸನ್ನಿಧಿಯಲ್ಲಿ ಎಲ್ಲರೂ ಊರಿನವರು ಸೇರಿ ಮೃತ್ಯುಂಜಯ ಹೋಮ ಮಾಡಬೇಕು, ದೇವರಿಗೆ ಮಹಾಪೂಜೆ ಮಾಡಬೇಕು ಅಂತ ಹೇಳಿ ನಮಗೆ ಅವರು ತಿಳಿಸಿ ಆ ದಿವಸ ಮಧ್ಯಾಹ್ನವೇ ಅವರು ಹೊರಟು ಊರಿಗೆ ಹೋದರು ಜೋಯಿಸರು. ಹಾಗೆ ನಾವು ಊರಿನವರೆಲ್ಲ ತೀರ್ಮಾನ ತಗೊಂಡು ಕೊಕ್ಕಡ ವೈದ್ಯನಾಥ ಸ್ವಾಮಿಯ ಸನ್ನಿಧಿಯಲ್ಲಿ ಮೃತ್ಯುಂಜಯ ಹೋಮ, ಮಹಾಪೂಜೆ, ಹಾಗೆಯೇ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಎಲ್ಲ ಪ್ರಸಾದ ತಂದು ಮತ್ತೆ ಜೋಯಿಸರಲ್ಲಿ ಹೋಗಿ ತಿಳಿಸಿದಾಗ ಅವರು ನಮಗೆ ದಿನಾಂಕವನ್ನು ನಿಗದಿಪಡಿಸಿ ಅವರು ಬಂದು ಪ್ರಶ್ನೆಗೆ ಪ್ರಾರಂಭ ಮಾಡಿ ಅದರ ಎಲ್ಲ ಸೂತ್ರಗಳನ್ನು ಅವರು ವಿವರಿಸಿಕೊಳ್ಳುವ ಸಮಯದಲ್ಲಿ ಮಧ್ಯಾಹ್ನ ಆಗಿ ಹೋಯಿತು. ಮಧ್ಯಾಹ್ನದ ಹೊತ್ತಿಗೆ ಊಟಕ್ಕೆಂದು ಬಿದ್ದು ಇತ್ತು. ಆ ಸಮಯದಲ್ಲಿ ಅವರು ಊಟ ಎಲ್ಲ ಆದ ಸಂದರ್ಭದಲ್ಲಿ ಅಪಾರ ಪ್ರಮಾಣದ ಗಾಳಿಯು ಪೂರ್ವ ಭಾಗದಿಂದ ಬಂದ ಗಾಳಿ ಆ ಕ್ಷೇತ್ರದಲ್ಲಿ ಹಾಕಿರುವ ನಮ್ಮ ಚಪ್ಪರ ಮತ್ತು ನಾವು ಕೂತುಕೊಳ್ಳಲು ಆಸನ ವ್ಯವಸ್ಥೆ ಮಾಡಿದ್ದೇವೆ ಅದನ್ನು ಕೂಡ ಎಲ್ಲ ಧೂಳಾಪಟ್ಟಿ ಮಾಡಿ ಅಲ್ಲಿಂದ ಎಲ್ಲರನ್ನೂ ಓಡಿಸಿಬಿಟ್ಟಿತು. ಅಷ್ಟು ಪ್ರಮಾಣದ ಗಾಳಿ ಅಲ್ಲಿ ಬಂದು ಎಲ್ಲರಿಗೂ ಏನು ಅಪಾಯ ಇಲ್ಲದ ರೀತಿಯಲ್ಲಿ ಅದು ಹಾದು ಹೋಗಿದೆ. బలిపడే చెప్పుడు కదా పూర్వ చెప్పుకోండు తెప్పగాళ్ళు తెస్తే నల్ల పండు
ಭದ್ರಕಾಳಿ ಅಂತಲೇ ದೇವಿ ಬಿದ್ದಾಡ ಬದಲೇ ಬಿಡೋಡ್ಚೆ ಬಿಡೋಡ್ಚೆ ಅಯ್ಯೋ ಇತ್ತು ಅವರ ಹಾಗೆ ಇದನ್ನು ಕಂಡ ಜೋಯಿಸರು ಇಲ್ಲಿ ಪ್ರಶ್ನೆ ಮಾಡಲು ಸಾಧ್ಯವಿಲ್ಲ, ಏನೋ ಸಮಸ್ಯೆ ಇದೆ, ಪುಣ್ಯಕ್ಷೇತ್ರವಾದಂಥ ವೈದ್ಯನಾಥ ಕ್ಷೇತ್ರದಲ್ಲಿ ಇದನ್ನು ನಾಳೆಯಿಂದ ಮುಂದುವರಿಸುವ ಅಂತ ಹೇಳಿ ಮಾರನೇ ದಿವಸ ಅವರು ಹೇಳಿದರು, ಪ್ರಾರಂಭ ಮಾಡಿದರು. ಆಗ ಅಲ್ಲಿ ಪ್ರಥಮವಾಗಿ ಕಂಡುಬಂದದ್ದು ಯುದ್ಧ ಭೂಮಿ ಇದು. ಆದ್ದರಿಂದ ಇಲ್ಲಿ ಅಪಾರ ಕಷ್ಟ ನಷ್ಟಗಳು ಆಗಿದೆ ಇಲ್ಲಿ. ಆದ್ದರಿಂದ ಇಲ್ಲಿ ಇನ್ನೂ ಅನೇಕ ಕಾರ್ಯಗಳು ಇದೆ, ಅದನ್ನು ಮುಂದಕ್ಕೆ ಮಾಡುವ ಅಂತ ಹೇಳಿ 5 ದಿನದ ಪ್ರಶ್ನೆಯನ್ನು ವೈದ್ಯನಾಥ ಕ್ಷೇತ್ರದಲ್ಲಿ ನಡೆಸಿಕೊಟ್ಟಿದ್ದಾರೆ. ಈ ಮಾಯಿಲಕೋಟೆ ಕೆಲಸ ಪ್ರಾರಂಭ ಮಾಡುವ ಮೊದಲು ನಮ್ಮ ಈ ಪ್ರದೇಶದ ಯಾರಾದರೂ ಗಣ್ಯ ವ್ಯಕ್ತಿಗಳ ಒಂದು ಸಹಕಾರ ಇಲ್ಲದೆ ಮಾಡಲು ಖಂಡಿತ ಸಾಧ್ಯವಿಲ್ಲ. ಹಾಗಾಗಿ ನಮ್ಮ ಮಾಯಿಲಕೋಟೆ ಸನ್ನಿಧಿಯ ಪರಿಸರದಲ್ಲಿ ಇರುವಂಥ ರಾಮಕೃಷ್ಣ ಪಂಡಿತ ದೇವಾಡಿಗ ಇವರು ಇಲ್ಲಿಯ ಮಟ್ಟಿಗೆ ಸ್ವಲ್ಪ ಶ್ರೀಮಂತರೇ, ಅವರ ಮುಖೇನ ಈ ಕೆಲಸವನ್ನು ಪ್ರಾರಂಭಿಸುವುದಾಗಿ ಊರವರೆಲ್ಲ ಅಲ್ಲಿ ಸೇರಿ ತೀರ್ಮಾನವನ್ನು ತೆಗೆದುಕೊಂಡು ಅವರ ಅಧ್ಯಕ್ಷತೆಯಲ್ಲಿ, ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷತೆಯಲ್ಲಿ ಈಗ ಕೆಲಸವನ್ನು ಪ್ರಾರಂಭ ಮಾಡಿದ್ದೇವೆ. ಮಾಯಿಲಕೋಟೆ ಕೆಲಸ ಪ್ರಾರಂಭ ಮಾಡುವುದಕ್ಕೆ ಮೊದಲು ನಾವು ಒಂದು ಶಿಲ್ಪಿಯನ್ನು ಆಯ್ಕೆ ಮಾಡಿದೆವು. ಯಾರು ಅಂತ ಹೇಳಿದರೆ ಮುನಿಯಂಗಲ ಪ್ರಸಾದ್ ಅಂತ ಹೇಳಿ. ಅವರು ಇದಕ್ಕೆ ಬೇಕಾದ ಎಸ್ಟಿಮೇಟ್ ಮಾಡಿಕೊಟ್ಟರು. ಅದಲ್ಲದೆ ನೀಲಿ ನಕ್ಷೆಯನ್ನು ಕೊಟ್ಟಿದ್ದಾರೆ. ಅವರ ಆಯ ಪ್ರಕಾರ ನಾವು ಈಗ ಅಲ್ಲಿ ಕೆಲಸ ಪ್ರಾರಂಭ ಆಗಿದೆ. ಚಾಮುಂಡಿಯ ಕಟ್ಟೆಯು, ಅದರ ಜೊತೆಗೆ ಕಲ್ಲುರ್ತಿ ದೈವದ ಕಟ್ಟೆ ಈಗ ಫೌಂಡೇಶನ್ ಆಗಿ ಅದಕ್ಕೆ ದೇವರ ಇದು ದಾರಂದ ಅದನ್ನು ಇಟ್ಟು ಆಗಿದೆ. ಇನ್ನು ಗೋಡೆಯ ಕೆಲಸ ಮಾತ್ರ ಬಾಕಿ, ಮತ್ತು ಮಾಡು ಇದು 2 ಆದರೆ ಅಲ್ಲಿ ಗುಡಿಯ 2 ಕೆಲಸ ಆಗ್ತದೆ. ಅನಂತರ ಹೆಚ್ಚು ಖರ್ಚು ಇರುವ ಸ್ಮಾರಕ ಕಟ್ಟೆ ಮಾತ್ರ ಕೆಲಸ ಪ್ರಾರಂಭ ಆಗಬೇಕಷ್ಟೇ, ಅದನ್ನು ಈಗ ಮುಟ್ಟಲಿಲ್ಲ. ಇದು ಆದ ಕೂಡಲೇ ಅದನ್ನು ಪ್ರಾರಂಭ ಮಾಡ್ತೇವೆ. ಈಗಾಗಲೇ ಪ್ರಾರಂಭ ಮಾಡಿ 2 ವರ್ಷ ಆಯಿತು. ತಂತ್ರಿಗಳ ಮುಖೇನ ಅದು ಅನುಜ್ಞಾ ಕಲಸದ ನಂತರ ಅವರೇ ಅದಕ್ಕೆ ನಿಗದಿಪಡಿಸುವುದು ಸಮಯವನ್ನು. ಅವರು ಹೆಚ್ಚುವರಿ ಅಂದರೆ 3 ವರ್ಷ ಮಾತ್ರ ಕೊಡ್ತಾರೆ. ಆ ರೀತಿಯಾಗಿ ಇಲ್ಲಿಗೂ 3 ವರ್ಷದ ಅವಧಿಯನ್ನು ಅವರು ಕೊಟ್ಟು ಹೋಗಿದ್ದಾರೆ. ಆ ಪ್ರಕಾರವಾಗಿ ಈಗಾಗಲೇ 2 ವರ್ಷ ಕಳೆದು ಹೋಯಿತು, ಇನ್ನು 1 ವರ್ಷ ಮಾತ್ರ ಬಾಕಿ ಇರುವುದು. ಈಗ ಕೊರೋನಾದಿಂದಾಗಿ ಅಲ್ಲಿಯ ಕೆಲಸ ಕಾರ್ಯಗಳು ಸ್ವಲ್ಪ ಸ್ಥಗಿತವಾಯಿತು. ಆದರೂ ಈಗ ಪ್ರಾರಂಭವಾಗಿದೆ. ಇನ್ನು 1 ವರ್ಷ ಅವಧಿಯಲ್ಲಿ ಸಂಪೂರ್ಣ ಕೆಲಸ ಮುಗಿಸಿ ಪ್ರತಿಷ್ಠೆಗೆ ದಿನ ನಿಗದಿಪಡಿಸುವುದು ಆಗಲೇಬೇಕಾಗ್ತದೆ. ನಿಖಲು ಪೂರ ಮಾಯಿಲಕೋಟದ ಈ ಪರಿಸರ ಇತ್ತಿನಕಲು ಏಪ್ರಿಲ್ ಮೇಕಿಂದು ಬ್ರಹ್ಮಕಲಶ ಅವರನ್ನು ನಿರ್ದಿಶನೆ ಪ್ರತಿಜ್ಞೆ ಮಾಡ್ಬೋದು. ഒരു കൊറപ്പനായുള്ളേ പണ്ട് ഒരു അക്കലനെ മിത്തുപാടും ಒಂದು ಊರ ನಮ್ಮ ಊರು ದಕ್ಕಲು ಇತ್ತದು ಪ್ರತಿ ವರಿಯನಲ್ಲ ಊರುಡು ಏತ್ ಗ್ರಾಮ ಉಂಡು ಇದಕ್ಕೆ ಸಂಬಂಧಪಟ್ಟ ಪ್ರತಿ ವರಿಯನ್ನು 10 ರೂಪಾಯಿ ಅಂಟು ಲೈಕ್ಬೋದು ಅಂಚ ಬಂದು ಮನ್ಪುನಕ್ಲು ಬಂದು ಅಕಲ ಮಿತ್ತು 6 ವಾರ ಪಾಡೊಂದೆ ಏರೆಗ್ಲ ಏನೇ ಒಂದು ನೀನು ಕೊರಲು ಒಂದು ಮನ್ಪೇರೆ ದೇವರನಿಗೆ ಶಕ್ತಿ ಕೊರಡು ಖಂಡಿತ ಇದು ಯಶಸ್ವಿಯಾದ ನಡಪುನಿಟ್ಟದಲ್ಲ ಸಂಶಯ ಇಜ್ಜಿ ಇನ್ನಿತ ಕೆಲಸಲ ಪೂಷ ಶಿಲ್ಪಿಲ್ಲ ಬಾರಿ ಪೊರ್ಲುಡು ಕೆಲಸ ಮಂತದೇವೆ ಕೆಲಸಲ್ಲ ಪೂರ ಪೊರ್ಲುಡಾತನ ನಿಕ್ಲ ಈ ಭಜನದ ಶಕ್ತಿ ನಾನು ಪಂಡಿಲಕ್ಕನೆ ಶುಕ್ರವಾರದ ಭಜನೆ ನಿಕ್ಲು ಏತ್ ಜನ ಸೇರಿಯರು ಜನ ಹೆಚ್ಚಾದ ಸೇರಿದ ಏತ್ ಭಾವನೆ
ಏತು ಭಕ್ತಿಡು ಏತು ಪ್ರೀತಿಡು ಭಜನೆ ಮಂತಂದು ಬರ್ತಾರೆ ಆತ ಶಕ್ತಿ ಈ ಕೆಲಸಕ್ಕೆ ತಿಕ್ಕೊಂಡು ದುಡ್ಡದ ಪೂರ ಅಭಿವೃದ್ಧಿಗಳ ದುಡ್ಡದ ಲಕ್ಷ್ಮಿ ಮೂರು ಒಂಜಿ ಮಲ್ಲ ಶಕ್ತಿಲ ಈ ಭಾಗಡು ಉಂಡು ಅವೇನು ಪೂರ ಅರ್ಥ ಮಂತಂದು ದೇವರನಿಗೆ ಶಕ್ತಿ ಕೊರಡಂದು ಪ್ರಾರ್ಥನೆ ಮಂತದ್ದು ಅಪ್ಪೆಲ್ಲುಲ ಜವಣೆರ್ಲ ಜೋಕುಲ ಬತ್ತು ಮೂಲೊಂಜಿ ಗಾಳಿ ದೆತ್ತೋನು ಒಬ್ಬ ಯೋಚನೆ ಮಂತು ನಮ್ಮ ದಾದ ಮನ್ಪೋಲಿ ಅಪ್ಪ ನಿಮಗೆ ಜ್ಞಾನದ ಶಕ್ತಿ ಮೂಲೆ ತಿಕ್ಕೊಂಡು ನನ್ನ ದಾದ ಮನ್ಪೋಲಿ ನಮ್ಮ ದಾದ ಮನ್ಪೋಲಿ ನಮ್ಮ ಎಂಚೆ ಒಪ್ಪೋಲಿ ಪನ್ಪುನ ನಿಕ್ಲು ಕುಲ್ಲುದು ಮುಲ್ ಪಾತ್ಯರ್ನಾಗ ಅಕ್ಕಲೇ ನಿಕ್ಲೆಗೆ ಪ್ರೇರೇಪಣೆ ಅದು ನಿಕ್ಲ ಪಿರೋಡ್ ಉಂಟು ಅಪ್ಪು ಮನ್ಪುವೆ ಬೈಯಾಡು ಒಂಜಿ 1/4 ಗಂಟೆ ಬತ್ತದ ಅರ್ಧ ಗಂಟೆ ಕುಲ್ಲುಲೆ ಹಿರಿಯಕ್ಕಳು ಪುರಂತೆ ಗಾಳಿ ದೆತ್ತೋನು ಆರೋಗ್ಯಗಳೇ ಉಂಟು ಅಂತ ಗಾಳಿ ಭಾರಿ ಎಡ್ಡೆ ಉಂಟು ಯಾನು ಮುಟ್ಟೈತದ ನಿಂಗೆ ದೂರ ಆದ್ಕೊಂಡು ಯಾನು ಮುಟ್ಟೈತದನ್ನ ದಿನಾಲ ಬೈಯಾಡು ಬತ್ತು ಮೂಲೆ ಕುಂತುವೆ ಕುಶಲಗಳೆಲ್ಲ ಇದ್ವಿ ಒಂದು ಹೆಸರು ಡಾಕ್ಟರ್ನೆಲ್ಲ ಇದೆ ಕುಲ್ಲುದ ನಮ್ಮ ಆರಾಮ ಕುಲ್ಲುದು ಪಾತ್ರದ ದಾಲೇಜಿನ ದೇಶದ ಬಗ್ಗೆ ಅಂಡಲ್ಲಿ ಯೋಚನೆ ಮಾಡ್ತಾರೆ ಅದಕ್ಕೆ ದೂರ ಆಯ್ನದ ಹತ್ರ ಆಯ್ತು ನಾನು ದಿನವರ ಬೈಯಡು ಬೈದು ಮತ್ತು ಆರ್ಥಿಕ ಪರಿಸ್ಥಿತಿ ಈಗ ಸ್ವಲ್ಪ ಕೆಟ್ಟಿದೆ. ಅದು ಆದಷ್ಟು ಬೇಗ ನಮಗೆ ಕೈಗೂಡಿ ಬಂದರೆ ಸಾಧಾರಣ 2 ತಿಂಗಳಲ್ಲಿಯೇ ಖಂಡಿತ ಇದನ್ನು ಪೂರ್ತಿ ಮಾಡುವ ಅಂತ ಧೈರ್ಯ ಉಂಟು. ಅದರ ಕೆಲಸ, ಈ ಕಲ್ಲಿನ ಕೆಲಸ ಎಲ್ಲ ಈಗಾಗಲೇ ಆಗಿದೆ. ಕಾರ್ಕಳದಿಂದಲೇ ಅವರು ರೆಡಿ ಮಾಡಿ ಬಂದು ಇಲ್ಲಿ ಕೆಲಸ ಮಾಡ್ತಾರೆ. ಹಾಗಾಗಿ ಈಗ ನಮಗೆ ಆರ್ಥಿಕವಾಗಿ ಹಣದ ಕೊರತೆ ಉಂಟು. ಆದ್ದರಿಂದ ಅದು ಕೂಡಿ ಬಂದರೆ ಆದಷ್ಟು ಶೀಘ್ರದಲ್ಲಿ ಖಂಡಿತ ಪ್ರತಿಷ್ಠೆ ಮಾಡುವ ಒಂದು ಧೈರ್ಯ ನಮಗೆ ಇದೆ. ಮಾಯ್ಲಕೋಟೆಗೆ ಅಂದರೆ ಇಲ್ಲಿ ಏನೇ ಕಷ್ಟ ಬರಲಿ, ಎಷ್ಟು ದೂರದಲ್ಲಿ ನೀವು ಇದ್ದರೂ ಖಂಡಿತ ಆ ದೈವಗಳ 4 ದೈವಗಳ ಹೆಸರು ಹೇಳಿ ಸಂಕ್ರಮಣ ದಿನದಂದು ಸಂಜೆ ನಿಮಗೆ ಸನ್ನಿಧಿಗೆ ಬರಲು ಸಾಧ್ಯವಾಗದ ಸಮಯದಲ್ಲಿ ನಿಮ್ಮ ಮನೆಯಲ್ಲಿ ನಿಂತು ಆ ದೈವಗಳನ್ನು ಪ್ರಾರ್ಥಿಸಿದರೆ ಏನೇ ಕಷ್ಟ ಇದ್ದರೂ ಖಂಡಿತ ನಿಮ್ಮದು ಪರಿಹಾರ ಆಗ್ತದೆ. ಅದಲ್ಲದೆ ಆ ಸಾನ್ನಿಧ್ಯಕ್ಕೆ ಏನಾದರೂ ಸಹಾಯ ಮಾಡಬೇಕು ಎಂದು ನಿಮ್ಮಲ್ಲಿ ಮನಸ್ಸಿದ್ದರೆ ನಾವು ಬ್ಯಾಂಕು ಅಕೌಂಟನ್ನು ವಿಡಿಯೋ ಮುಖಾಂತರ ಕಳಿಸ್ತೇವೆ. ಹೆಚ್ಚೆಚ್ಚು ಸಹಕಾರ ಮಾಡಿ ಆದಷ್ಟು ಶೀಘ್ರದಲ್ಲಿ ಆ ಸಾನ್ನಿಧ್ಯ ಬೆಳಗಲಿ. ದೈವಗಳು ಗುಡಿಯಲ್ಲಿ ನಿಂತು ಭಕ್ತರನ್ನು ರಕ್ಷಿಸಲಿ. ಏನೇ ಕಷ್ಟ ಇದ್ದರೂ ಆ ದೈವಗಳು ಕಾಪಾಡಲಿ. ಅಲ್ಲದೆ ಊರಿಗೂ ಕ್ಷೇಮವಾಗಲಿ, ಸೀಮೆಗೂ ಕ್ಷೇಮವಾಗಲಿ, ನಮ್ಮ ದೇಶವು ಉತ್ತಮ ರೀತಿಯಲ್ಲಿ ನಡೆಯಲಿ ಅಂತ ಹೇಳ್ತಾ, ಯಾರಾದರೂ ಸಹಕಾರ ಮಾಡುವವರು ಅತಿ ಶೀಘ್ರದಲ್ಲಿ ಅಲ್ಲಿಗೆ ನಿಮ್ಮ ಧನ ಸಹಾಯವನ್ನು ನೀಡಿ ಆದಷ್ಟು ಶೀಘ್ರದಲ್ಲಿ ಆ ಸಾನ್ನಿಧ್ಯ ನಿರ್ಮಾಣ ಆಗುವುದಕ್ಕೆ ಸಹಕರಿಸಿ ಅಂತ ಈ ಮುಖಾಂತರ ನಾನು ನಿಮಗೆ ಬೇಡಿಕೊಳ್ತೇನೆ. ಕೊಕ್ಕಡ ವೈದ್ಯನಾಥ ಕ್ಷೇತ್ರವು ಪುರಾತನ ಕಾಲದಲ್ಲಿ ಅತಿ ಶ್ರೀಮಂತ ಕ್ಷೇತ್ರವಾಗಿದೆ. ಈ ದೈವಗಳಿಗೂ ವೈದ್ಯನಾಥ ಕ್ಷೇತ್ರಕ್ಕೂ ನಿಕಟ ಸಂಬಂಧವಿದೆ. ಅದು ಏನು ಅಂತ ಹೇಳಿದರೆ, ನಮಗೆ ಪ್ರಶ್ನೆಯಲ್ಲಿ ಅಲ್ಲಿ ವೈದ್ಯನಾಥ ಕ್ಷೇತ್ರದಲ್ಲಿಯೇ ನಮಗೆ ಪ್ರಶ್ನೆ ಆಗಬೇಕು ಅಂತ ಅಲ್ಲಿ ಕಂಡುಬಂತು. ಆ ಪ್ರಕಾರವಾಗಿ ಕ್ಷೇತ್ರದಲ್ಲಿ 5 ದಿವಸವು ಸುಗಮವಾಗಿ ನಮಗೆ ಪ್ರಶ್ನೆ ನಡೆದು ಹೋಯಿತು. ಮತ್ತು ಅಲ್ಲಿ ಏನಾದರೂ ಒಂದು ನಾವು ಕಾರ್ಯಕ್ಕೆ ಹೋಗಬೇಕಾದರೆ ಒಂದು ತಂತ್ರಿಗಳಲ್ಲಿಗೆ, ಇಲ್ಲದಿದ್ದರೆ ಜೋಯಿಸರಲ್ಲಿಗೆ, ಇಲ್ಲದಿದ್ದರೆ ಯಾವುದೊಂದು ಅದಕ್ಕೆ ಬೇಕಾದಂಥ ಒಂದು ವ್ಯವಸ್ಥೆಗೆ ನಾವು ಮುಂದಾಳತ್ವದಲ್ಲಿ ಹೋಗಬೇಕಾದರೆ ವೈದ್ಯನಾಥ ಕ್ಷೇತ್ರಕ್ಕೆ ಹೋಗಿ ನಾವು ಪ್ರಾರ್ಥನೆ ಮಾಡಿ ಅಲ್ಲಿಂದ ಹೋದರೆ ಮಾತ್ರ ನಮಗೆ ಯಾವ ಕಾರ್ಯವೂ ನಡೆಯುತ್ತದೆ. ಇಲ್ಲದಿದ್ದರೆ ನಾವು ಹೋಗಿಯೂ ಪ್ರಯೋಜನವಿರುವುದಿಲ್ಲ. ಅಂಥ ಒಂದು ಸನ್ನಿಧಿಯ ಒಂದು ಶಕ್ತಿಯ ಪ್ರಭಾವ ಅಲ್ಲಿ ಉಂಟು. ಹಾಗಾಗಿ ವೈದ್ಯನಾಥ ಕ್ಷೇತ್ರಕ್ಕೂ ಈ ಮಾಯ್ಲಕೋಟೆಗೂ ಬಹಳ ಹತ್ತಿರದ ಸಂಬಂಧವಿದೆ. ಅದು ಅಲ್ಲಿಯೂ ಪ್ರಶ್ನೆ ಮಾಡುವಾಗ ಅವರಿಗೆ ಸಿಕ್ಕಿದೆ. ವೈದ್ಯನಾಥ ಕ್ಷೇತ್ರದಲ್ಲಿಯೂ ಇದರ ಕೆಳಭಾಗದಲ್ಲಿ ವಿಷ್ಣುಮೂರ್ತಿ ದೇವಸ್ಥಾನ ಅಂತ ಒಂದು ವಿಷ್ಣುಮೂರ್ತಿ ದೇವಾಲಯವಿದೆ. ಅಲ್ಲಿಯೂ ಪ್ರಶ್ನೆ ಮಾಡುವಾಗ ಈ ಕ್ಷೇತ್ರಕ್ಕೆ ಈ ಮೂಲ ದೇವತೆಯಾಗಿ ಈ ಭೂಮಿಯಲ್ಲಿ ದೇವಿ ಇರುವುದೆಂದು ಅಲ್ಲಿ ಕೆಳಭಾಗದ ವಿಷ್ಣುಮೂರ್ತಿ ಕ್ಷೇತ್ರದಲ್ಲಿಯೂ ನಮಗೆ ಕಂಡುಬಂದಿದೆ. ಹಾಗಾಗಿ ಮೂಲ ದೇವತೆಯಾಗಿ ಇಲ್ಲಿ
ಮಾಯಿಲಕೋಟೆ ಸನ್ನಿಧಿಯಲ್ಲಿ ದೇವಿಯ ಅಪಾರವಾದ ಶಕ್ತಿ ಇದೆ ಎಂದು, ಆದ್ದರಿಂದ ನಮಗೆ ಯಾವ ಒಂದು ಕಾರ್ಯಕ್ರಮ ನಡೆಯಬೇಕಾದರೂ ಅದಲ್ಲದೆ ಪ್ರಶ್ನೆಯಲ್ಲಿ ಕಂಡುಬಂದ ಪ್ರಕಾರವಾಗಿ ಇನ್ನು ಕೊಕ್ಕಡ ಜಾತ್ರೆಯ ನಂತರ, ಜಾತ್ರೆ ಮುಗಿದ ನಂತರ ಇಲ್ಲಿ ದೈವಗಳಿಗೆ ಕೋಲ ನೇಮ ಎಲ್ಲ ನಡೆಯಬೇಕು ಎಂದು ಪ್ರಶ್ನೆಯಲ್ಲಿ ಕಂಡುಬಂದಿದೆ. ಅದಕ್ಕೂ ಇದಕ್ಕೂ ಅಪಾರವಾದ ಸಂಬಂಧವಿದೆ. ಆದ್ದರಿಂದ ಜಾತ್ರೆಯ ನಂತರ ಇಲ್ಲಿ ಎಲ್ಲ ಕಾರ್ಯಕ್ರಮ ನಡೆಸುವುದಾಗಿ ಮತ್ತು ಅದಕ್ಕೆ ದೇವರ ಅನುಗ್ರಹ ಸದಾ ಬೇಕಾಗ್ತದೆ ಅಂತ ಪ್ರಶ್ನೆಯಲ್ಲಿ ಕಂಡುಬರುತ್ತದೆ. ಮಾಯಿಲಕೋಟೆ ಸನ್ನಿಧಿಯಲ್ಲಿ ಮೂಲ ದೇವತೆಯಾಗಿ ಚಾಮುಂಡಿ ಮತ್ತು ಕಲ್ಲುರ್ಟಿ ಇದು ಮೂಲ ದೇವತೆಯಾಗಿ ಉಂಟು. ಹಾಗೆಯೇ ಪಂಜುರ್ಲಿ ಮತ್ತು ಗುಳಿಗ 4 ದೈವಗಳು ಅಲ್ಲಿ ಇದೆ. ಮತ್ತು ಒಂದು ಸ್ಮಾರಕ ಕಟ್ಟೆ ಅಲ್ಲಿ ಪ್ರತ್ಯೇಕವಾಗಿ ಇದೆ. ಅದರ ಮೇಲ್ಭಾಗದಲ್ಲಿ 12 ಅಡಿ ಎತ್ತರದ ಒಂದು ಸ್ತಂಭ ಪುರಾತನ ಕಾಲದಲ್ಲಿತ್ತು. ಆ ಪ್ರಕಾರವಾಗಿ ಈಗ ಪ್ರಶ್ನೆಯಲ್ಲಿ ಕಂಡುಬಂದ ಪ್ರಕಾರವಾಗಿ ಶಿಲಾಮಯವಾದ ಒಂದು ಸ್ತಂಭವನ್ನು ಸ್ಥಾಪನೆ ಮಾಡಲಿಕ್ಕೆ ಉಂಟು. ಹಾಗೆಯೇ 4 ಭಾಗದಲ್ಲಿ ಕಾವಲು ಕಟ್ಟೆ. ಹಿಂದಿನ ಕಾಲದಲ್ಲಿ ಅಲ್ಲಿ ಕಾವಲಿಗೆ ಜನ ಇತ್ತು. ಆ ರೀತಿಯಾಗಿ ಕಾವಲು ಕಟ್ಟೆ 4 ಭಾಗದಲ್ಲಿ ಆ ಬೆಟ್ಟದ ಕಡೆ ಇದೆ. ಅದನ್ನು ನಿರ್ಮಾಣ ಮಾಡಲಿಕ್ಕೆ ಇದೆ. ಮತ್ತು ಪೂರ್ವ ಭಾಗದಲ್ಲಿ ಹೂವು ಹಾಕುವ ಕಲ್ಲು. ಪುರಾತನ ಕಾಲದಲ್ಲಿ ಅಲ್ಲಿಗೆ ಹೂವು ಹಾಕಿ ಹೂವು ತೆಗೆದು ನಾವು ಹೋದ ಕಾರ್ಯ ಆಗ್ತದಾ ಎಂದು ಪ್ರಶ್ನೆ ಮಾಡುವ ಒಂದು ಪುಣ್ಯವಾದ ಕಲ್ಲು ಅದು. ಅದಕ್ಕೆ ಹಿರಿಯರು ಎಲ್ಲ ಹೂವು ಹಾಕಿ ಅಲ್ಲಿಂದ ಹೋದರೆ ಎಲ್ಲ ಕಾರ್ಯಗಳು ಅವರದು ನೆರವೇರ್ತಿತ್ತು ಅಂತ ಹಿರಿಯರು ಹೇಳ್ತಿದ್ರು. ಅದೇ ರೀತಿ ಈಗಲೂ ಅಲ್ಲಿ ಹೂವು ಹಾಕುವ ಕಲ್ಲು ಇದೆ. ಮತ್ತು ಕೆಳಭಾಗದಲ್ಲಿ ಪವಿತ್ರವಾದ ಕೆರೆ ಇದೆ. ಅಪಾರ ಪ್ರಮಾಣದ ನೀರಿದೆ. ಕೆರೆ ಮಾತ್ರ ಈಗ ಪಾಲು ಬಿದ್ದು ಅದರಲ್ಲಿ ಕೆಸರು ಮಣ್ಣು ತುಂಬಿ ಹೋಗಿದೆ. ಅದನ್ನು ಪುನಃ ನಿರ್ಮಾಣ ಮಾಡಬೇಕಿದೆ. ಹಾಗಾಗಿ ಮತ್ತೆ ಬಲಭಾಗದಲ್ಲಿ ಇನ್ನಿತರ ದೈವಗಳು ಇದೆ ಎಂದು ಪ್ರಶ್ನೆಯಲ್ಲಿ ಕಂಡುಬಂದಿದೆ. ಅದು ಬೇರೆ ಬೇರೆ ವರ್ಗದ ಜನರಲ್ಲಿ ಇದೆ. ಆದ್ದರಿಂದ ಈಗ ಮಾಯಿಲಕೋಟೆಯ ಸನ್ನಿಧಿಯಲ್ಲಿ ಚಾಮುಂಡಿ, ಪಂಜುರ್ಲಿ, ಕಲ್ಲುರ್ಟಿ, ಗುಳಿಗ ದೈವಗಳು 4 ದೈವಗಳ ಸ್ಥಾಪನೆ ಅತಿ ಶೀಘ್ರದಲ್ಲಿ ಆಗಲಿದೆ. ವೈದ್ಯನಾಥ ಕ್ಷೇತ್ರದ ತಂತ್ರಿಗಳಾದ ಎಡಮನೆ ದಾಮೋದರ ತಂತ್ರಿಗಳ ನೇತೃತ್ವದಲ್ಲಿ ಆ ಸನ್ನಿಧಿಯಲ್ಲಿ ಅನುಜ್ಞಾ ಕಲಶವನ್ನು ಮಾಡಲಾಯಿತು. ಅನುಜ್ಞಾ ಕಲಶ ಮಾಡಿ ಬಾಲಾಲಯದಲ್ಲಿ ದೈವಗಳನ್ನು ದೀಪ ಆರಾಧನೆಯ ಮುಖೇನ ಪ್ರತಿಷ್ಠೆ ಮಾಡಲಾಯಿತು. ತದನಂತರ ತಂತ್ರಿಗಳ ಆದೇಶದ ಪ್ರಕಾರ ತಿಂಗಳ ಸಂಕ್ರಮಣ ದಿನದಂದು ಸಂಜೆ 6 ಗಂಟೆಗೆ ದೈವಗಳಿಗೆ ದೀಪ ಇಡುವುದು ಎಂಬ ತೀರ್ಮಾನವನ್ನು ತಂತ್ರಿಗಳು ನೀಡಿದರು. ಆ ಪ್ರಕಾರವಾಗಿ ಪ್ರತಿ ಸಂಕ್ರಮಣ ದಿನದ ಸಂಜೆ 6 ಗಂಟೆಗೆ ಈ ಸನ್ನಿಧಿಯಲ್ಲಿ ದೀಪ ಇಟ್ಟು ಮಂಗಳಾರತಿ ಮಾಡಿ, ಅದಲ್ಲದೆ 4 ದೈವಗಳಿಗೂ ಸಿಯಾಲ, ಬಾಳೆಹಣ್ಣು, ಹೂವು, ತೆಂಗಿನಕಾಯಿ ಇದೆಲ್ಲ ಅರ್ಪಣೆ ಮಾಡಿ ದೈವಗಳನ್ನು ಆರಾಧಿಸಿಕೊಂಡು ಬರುತ್ತಿದ್ದೇವೆ. ಪ್ರಪ್ರಥಮವಾಗಿ ಕೆಲವು ನಿಶ್ಚಿತ ಮನೆಗಳನ್ನು ನಾವು ಮಾಡಿದ್ದೆವು. ಈಗ ಹಾಗೆಲ್ಲ ಹೆಚ್ಚೆಚ್ಚು ಭಕ್ತರಲ್ಲಿ ಬಂದು ಸೇವೆಗಳನ್ನು ಮಾಡಿ ಅಪಾರ ಕಷ್ಟಗಳನ್ನು ದೈವಗಳ ಮುಂದೆ ಬೇಡಿಕೊಂಡಾಗ ಅವರಿಗೆ ಅತಿ ಶೀಘ್ರದಲ್ಲಿ ಫಲ ಸಿಕ್ಕಿದ್ದು, ತುಂಬ ಅನೇಕ ಜನರಿಗೆ ಫಲ ಸಿಕ್ಕಿದ್ದು ಉಂಟಲ್ಲಿ. ಹಾಗಾಗಿ ಈಗ ಯಾರ ಮನೆಯನ್ನು ಆಯ್ಕೆ ಮಾಡಲಿಲ್ಲ. ಪ್ರತಿ ತಿಂಗಳಿಗೆ 10-100 ಗೊಂಡ ಸಿಯಲಗಳು ಬಂದು ಅಲ್ಲಿ ದೈವಗಳಿಗೆ ಅರ್ಪಿಸ್ತಾರೆ. ಹಾಗೆಯೇ ಒಳ್ಳೆ ರೀತಿಯಲ್ಲಿ ಪೂಜೆ ಆಗ್ತಾ ಉಂಟು. ಭಕ್ತರು ಬಂದು ಏನು ಕೇಳಿದರೂ ಅವರಿಗೆ ದೈವಗಳ ಅನುಗ್ರಹದಲ್ಲಿ ಗುಣಮುಖರಾಗಿ ಆರೋಗ್ಯದಲ್ಲಿ ಆಗಲಿ, ಬಂಜತನದಲ್ಲಾಗಲಿ ಅಥವಾ ಕೃಷಿ ಕ್ಷೇತ್ರದಲ್ಲಾಗಲಿ, ಇತ್ತೀಚೆಗೆ ಮಾಯಮಾಟ ಮಂತ್ರದ ಪರವಾಗಿ ಒಂದು ದೈವದಲ್ಲಿ ಪ್ರಾರ್ಥನೆ ಮಾಡಿ ಹೋಗಿದ್ದರು. ಅವರಿಗೆ ದೈವದ ಸನ್ನಿಧಿಯಿಂದ ಪ್ರಸಾದ ಕೊಟ್ಟು ಆ ಮಾಟ ಮಂತ್ರವನ್ನು ತೆಗೆಯಲಾಯಿತು. ಇದೆಲ್ಲ ಉತ್ತಮವಾದ ಒಂದು ಸೇವೆ ಇಲ್ಲಿ ದೈವಗಳ ಅನುಗ್ರಹದಿಂದ ಆಗ್ತಾ ಉಂಟು.
ಹಾಗಾಗಿ ಇನ್ನು ಮುಂದಕ್ಕೆ ಹೆಚ್ಚಿನ ಭಕ್ತರು ಬರುವುದು ನಿಶ್ಚಿತ ಎಂಬ ಈಗಲೇ ಒಂದು ಸೂಚನೆಯು ನಮಗೆ ಸಿಕ್ಕಿರುತ್ತದೆ. ಆದ್ದರಿಂದ ಈ ಸನ್ನಿಧಿ ಪವಿತ್ರವಾದ ಕ್ಷೇತ್ರವಾಗಿ ಖಂಡಿತ ಬೆಳಗುವುದರಲ್ಲಿ ಸಂಶಯವಿಲ್ಲ. ಮಾಯಲಕೋಟೆ ಜೀರ್ಣೋದ್ಧಾರದ ಅಂದಾಜು ಖರ್ಚು ವೆಚ್ಚ ಆದರೆ ಶಿಲ್ಪಿಗಳು ಅದರ ಪ್ಲ್ಯಾನ್ ಎಲ್ಲ ಮಾಡಿಕೊಡ್ತಾರೆ. ಅದರ ಮುಖಾಂತರ ಅವರು ಅದಕ್ಕೆ ಒಂದು ಎಸ್ಟಿಮೇಟ್ ಮಾಡ್ತಾರೆ. ಆ ಪ್ರಕಾರವಾಗಿ ಅಲ್ಲಿಗೆ 2.5 ಕೋಟಿ ಅಂದಾಜು ಖರ್ಚು ಇದೆ ಎಂದು ಶಿಲ್ಪಿಗಳು ತಿಳಿಸಿದ್ದಾರೆ. ಆದರೆ ಈಗ ಅಗತ್ಯವಾಗಿ ನಮಗೆ ಅಲ್ಲಿ ಆದಷ್ಟು ಶೀಘ್ರದಲ್ಲಿ ಪ್ರತಿಷ್ಠೆ ಮಾಡಬೇಕಾದರೆ 2 ಕೋಟಿ ಆದರೂ ಖಂಡಿತ ಹಣ ಸಂಗ್ರಹ ಆಗಬೇಕು. ಆದ್ದರಿಂದ ಈಗಾಗಲೇ ಅಲ್ಲಿ 9,77,289 ರೂಪಾಯಿ ಜಮಾ ಆಗಿದೆ ಇದುವರೆಗೆ. ಯಾಕೆಂದರೆ ಕೊರೋನಾದಿಂದಾಗಿ ನಮಗೆ ಸ್ವಲ್ಪ ಹಣದ ಸಂಗ್ರಹಣೆಗೆ ಸ್ವಲ್ಪ ಕಷ್ಟ ಆಯಿತು. ಆದರೂ ಅಲ್ಲಿ ಈಗ 20,59,879 ರೂಪಾಯಿ ಖರ್ಚಾಗಿ ಉಂಟು. ಇನ್ನೂ ಹಣದ ಅವಶ್ಯ ಇದ್ದರಿಂದ ನಾವು ಆದಷ್ಟು ಜನರು ಇದರ ಬಗ್ಗೆ ಪ್ರಯತ್ನ ಮಾಡ್ತೇವೆ. ಹಣ ಸಂಗ್ರಹ ಆಗ್ಬೋದು ಎಂಬ ಧೈರ್ಯವೂ ನಮ್ಮಲ್ಲಿದೆ. ಖಂಡಿತ ಆ ಸಾನ್ನಿಧ್ಯಕ್ಕೆ ಹಣ ಎಲ್ಲರೂ ಸಹಕರಿಸ್ತಾರೆ ಅಂತೇಳಿ ನಾನು ಆ ಸನ್ನಿಧಿಯ ಶಕ್ತಿಗಳಲ್ಲಿ ಬೇಡಿಕೊಳ್ಳಿ. ಅದಲ್ಲದೆ ಕೊಳವೆ ಬಾವಿ ತೆಗೆದು ನಮಗೆ ನೀರು ಸಿಕ್ಕದ ಸಮಯದಲ್ಲಿ ನಾವು ಜೋಯಿಸರ ಹತ್ತಿರ ಹೋಗಿ ಪ್ರಶ್ನೆಯನ್ನು ಮಾಡಿದಾಗ ಅವರು ಹೇಳಿದರು, ಅದು ದೊಡ್ಡ ತಪ್ಪು ಕೆಲಸ ನೀವು ಮಾಡಿದ್ದೀರಿ. ಆ ಪರಿಸರದಲ್ಲಿ ಯಾವುದೇ ಭೂಮಿಯನ್ನು ಅಗೆಯಬಾರದು ಎಂದು ನೀವು ಅಗೆದದ್ದು ತಪ್ಪಾಯಿತು. ಹಾಗಾಗಿ ನೀವು ಕೊಕ್ಕಡ ವೈದ್ಯನಾಥ ಕ್ಷೇತ್ರಕ್ಕೆ ಮತ್ತು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಗೆ ಸೇವೆ ಸಲ್ಲಿಸಿ ಬರಬೇಕು. ಹಾಗಾಗಿ ನಮಗೆ ಅದಕ್ಕೆ ಸುಮಾರು 1 ಲಕ್ಷ ರೂಪಾಯಿ ಖರ್ಚಾಗಿ ಹೋಯಿತು. ನಾವು ಮಾಡಿದ ಒಂದು ನೀರಿನ ವ್ಯವಸ್ಥೆಗೆ ಮಾಡಿದ ತಪ್ಪಿನಿಂದಾಗಿ 1 ಲಕ್ಷ ರೂಪಾಯಿ ನಾವು ಖರ್ಚು ಮಾಡುವಂತಾಯಿತು. ಹಾಗಾಗಿ ಆ ದೈವಗಳ ಅನುಗ್ರಹ ಮತ್ತೆ ವಾಪಸ್ಸು ಸಿಕ್ಕಿತು. ಹಾಗಾಗಿ ಅಲ್ಲಿ ಈಗ ಯಾವುದೇ ಭೂಮಿ ಅಡಿಯ ಕೆಲಸವನ್ನು ನಾವು ಈಗ ಮಾಡುವುದಿಲ್ಲ. ಹಾಗಾಗಿ ನಮಗೆ ಈ ನಷ್ಟ ಇದು ಪರಿಹಾರವೇ ತುಂಬ ಖರ್ಚಾಗಿ ಹೋಯಿತು. 10-20 ಲಕ್ಷ ರೂಪಾಯಿ ಆ ಸಾನ್ನಿಧ್ಯದಲ್ಲಿ ನಮಗೆ ಈಗ ಕೆಲಸ ಪ್ರಾರಂಭಿಸಲು ಅಷ್ಟು ಖರ್ಚಾಯಿತು. ಅದು ನಾವು ಊರಿನವರೇ ಎಲ್ಲ ಭರಿಸಿಕೊಂಡು ಈಗ ಮಾಡಿದ್ದೇವೆ. ಸಾನ್ನಿಧ್ಯದಲ್ಲಿ ಅತಿ ವಿಶೇಷವಾದ ಒಂದು ಪವಾಡ ಅಲ್ಲಿ ನಡೆದು ಹೋಗಿದೆ. ಏನೆಂದರೆ, ಆ ಸಾನ್ನಿಧ್ಯದ ಪಕ್ಕದಲ್ಲಿ ಒಂದು ಹಲಸಿನ ಮರ, ಸುಮಾರು 100 ವರ್ಷ ಅಂದಾಜು ಆಗುವಂಥ ಒಳ್ಳೆ ಒಂದು ಹಲಸಿನ ಮರ ಅಲ್ಲಿ ಸಾನ್ನಿಧ್ಯದ ಪಕ್ಕದಲ್ಲಿಯೇ ಇದೆ. ರಾತ್ರಿ ಕಾಲದಲ್ಲಿ ಇದನ್ನು ಮರಗಳ್ಳರು ಬಂದು ಕಡಿದು ಕೊಂಡೋಗಲು ಪ್ರಯತ್ನಿಸಿದರು. ಹೇಳಿದರೆ ಆ ಪರಿಸರದಲ್ಲಿ ಮನೆ ಹತ್ತಿರದಲ್ಲಿ ಯಾರದು ಇಲ್ಲ. ಹಾಗಾಗಿ ರಾತ್ರಿ 12 ಗಂಟೆಗೆ ಇದನ್ನು ಮರ ಕಡಿಯಲು ಬಂದರು. ಒಂದು 3-4 ಜನ ಸೇರಿ ಮರವನ್ನು ತುಂಡು ಮಾಡಲು ಪ್ರಯತ್ನಿಸಿದರು. ಸುಮಾರು ತುಂಡಾಗಲು 1 ಬೆರಳಿನಷ್ಟು ಮಾತ್ರ ಬಾಕಿ ಇದ್ದದ್ದು. ಅಷ್ಟರಲ್ಲಿ ಮೇಲ್ಭಾಗದಿಂದ ಬೆಂಕಿಯ ಉಂಡೆ ಮತ್ತು ಮರದಿಂದ ರಕ್ತ ಬರಲು ಪ್ರಾರಂಭ ಆಯಿತು. ಅಷ್ಟನ್ನು ನೋಡಿದ ಮರಗಳ್ಳರು ಅವರ ವಸ್ತುಗಳನ್ನೆಲ್ಲ ಅಲ್ಲಿಯೇ ಬಿಟ್ಟು ಓಡಿ ಹೋಗಿದ್ದಾರೆ. ತದನಂತರ ಆ ಕಡೆ ತಿರುಗಿ ಕೂಡ ನೋಡಲಿಲ್ಲ. ಮಾರನೇ ದಿವಸ ಹೋಗಿ ಆ ಮರವನ್ನು ನೋಡಿದರೆ ಮರಕ್ಕೆ ಒಂದು ಪೆಟ್ಟು ಕೂಡ ಆಗಲಿಲ್ಲ. ಅವರು ಕೊಯ್ದದ್ದು ಏನೋ ಎಂಥದಂತ ಅದರಲ್ಲಿ ಏನೂ ಅವರು ಕೆಲಸ ಮಾಡಿದ ಯಾವುದೂ ಅಲ್ಲಿ ಕಾಣ್ತಾ ಇಲ್ಲ. ಮರವು ಸುರಕ್ಷಿತವಾಗಿ ಈಗಲೂ ಇದೆ. ಅದನ್ನು ಮೊನ್ನೆ ಪ್ರಶ್ನೆಯಲ್ಲಿ ನಾವು ಈ ದೇವಾಲಯಕ್ಕೆ ಉಪಯೋಗ ಮಾಡಬಹುದಾ ಎಂದು ಕೇಳಿದರೆ ಇಲ್ಲ, ಅದಕ್ಕೆ ಒಂದು ಪವಿತ್ರವಾದ ಶಕ್ತಿ ಇದೆ, ಅದಕ್ಕೆ ಒಂದು ಕಟ್ಟೆ ಮಾಡಬೇಕು ಅಂತ ಜೋಯಿಸರು ಅದಕ್ಕೆ ತಿಳಿಸಿದರು. ಹಾಗಾಗಿ ಈಗಲೂ ಸುರಕ್ಷಿತವಾಗಿ ಆ ಹಲಸಿನ ಮರ ಅಲ್ಲಿ ಇದೆ. ಹಾಗೆಯೇ ಈ ಕೆಲಸ ಕಾರ್ಯಗಳಿಗೆ ನಮಗೆ ಅಗತ್ಯವಾಗಿ ನೀರಿನ ವ್ಯವಸ್ಥೆ ಇಲ್ಲದೇ ಇರುವುದರಿಂದ ಈ ಸಾನ್ನಿಧ್ಯದ ಪಕ್ಕದಲ್ಲಿ ಒಂದು ಕೊಳವೆ ಬಾವಿ ತೆಗೆಯುವುದಾಗಿ ತೀರ್ಮಾನವನ್ನು ಕೈಗೊಂಡೆವು. ಅಷ್ಟು ಹೊತ್ತಿಗೆ ಅದಕ್ಕೆ ಒಳ್ಳೆ ನೀರು ತಿಳಿಸುವಂಥ ವ್ಯಕ್ತಿಯನ್ನು ಬರಮಾಡಿ ಅವರು ಒಂದು ಅಲ್ಲಿ ನೀರಿನ ಗುರುತನ್ನು ಮಾಡಿ
ಕೊಟ್ಟರು. ರಾತ್ರಿ ಹೊತ್ತಿಗೆ ಈ ಕೊಳವೆ ಬಾವಿ ಪ್ರಾರಂಭ ಮಾಡಲು ನಾವು ನಿಶ್ಚಯಿಸಿದ್ದೆವು. ಒಂದು 9 ಗಂಟೆಗೆ ನಮಗೆ ಕೊಳವೆ ಬಾವಿಯ ಮಿಷನ್ ಬಂತಲ್ಲಿಗೆ. ಬರುವ ಸಂದರ್ಭದಲ್ಲಿ ಸುಮಾರು 12 ಅಡಿ ಉದ್ದದ ಒಂದು ಸಂಕಪಾಲ ಹಾವು ಬಂದು ಈ ಕೊಳವೆ ಬಾವಿಗೆ ಗುರುತು ಮಾಡಿದ ಜಾಗದಲ್ಲಿ ಒಂದು ಸುತ್ತು ಬಂದು ಈ ಸ್ಮಾರಕ ಕಟ್ಟೆಯ ಮೇಲೆ ಹೋಗಿದೆ. ಇದನ್ನು ಕಂಡು ನಮಗೆ ಬಹಳ ಸಂತೋಷ ಆಯಿತು. ಏನೋ ನಮಗೆ ನೀರು ಸಿಗ್ತದೆ ಅಂತ ಹೇಳಿ ಧೈರ್ಯ ಮಾಡಿ ಕೊಳವೆ ಬಾವಿ ತೆಗೆದೆವು. ಆದರೆ ಆ ಬಾವಿಯಲ್ಲಿ ನೀರುಂಟು, ಒಂದು ಬೊಟ್ಟು ನೀರು ನಮಗೆ ಸಿಗಲಿಲ್ಲ. ಅಂದರೆ ಆ ಪರಿಸರದಲ್ಲಿ ಯಾವುದೇ ಕೆಲಸ ಮಾಡಲು ಆ ದೈವಗಳು ಬಿಡುವುದಿಲ್ಲ. ಹಾಗಾಗಿ ಈಗ ಮತ್ತೊಂದು ಕೊಳವೆ ಬಾವಿಯನ್ನು ಪ್ರಯತ್ನ ಮಾಡಿ ಅಲ್ಲಿಯೇ ಸ್ವಲ್ಪ ದೂರದಲ್ಲಿ ತೆಗೆದು ಅದರಲ್ಲಿ ಕೂಡ ನೀರು ಸಿಗಲಿಲ್ಲ. ಅದಕ್ಕೆ ಸಂಬಂಧಪಟ್ಟ ಪವಿತ್ರ ಕೆರೆಯ ನೀರೇ ಅದಕ್ಕೆ ಅಗತ್ಯವಾದ್ದರಿಂದ ಆ ಪಕ್ಕದಲ್ಲಿ ನಮಗೆ ನೀರಿನ ವ್ಯವಸ್ಥೆ ಮಾಡಲು ಬಹಳ ಕಷ್ಟ ಆಯಿತು. ಹಾಗಾಗಿ ಜಿಲ್ಲಾ ಪಂಚಾಯತ್ ವತಿಯವರು ನಮಗೆ ಒಂದು ಸಹಕಾರವನ್ನು ಕೊಟ್ಟರು. ಅಲ್ಲಿಗೆ ಒಂದು ನೀರಿನ ಟಾಂಕಿಯ ವ್ಯವಸ್ಥೆಯನ್ನು ಮಾಡಿ ಈಗ ನಮಗೆ ನೀರಿಗೆ ಏನು ತೊಂದರೆ ಇಲ್ಲ. ಒಳ್ಳೆಯ ಒಂದು ಕೆಲಸವನ್ನು ನಮ್ಮ ತಾಲೂಕು ಜಿಲ್ಲಾ ಪಂಚಾಯತಿನವರು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನಮಗೆ ಮುಂದಕ್ಕೆ ಅಲ್ಲಿಗೆ ಬೇಕಾದಷ್ಟು ನೀರನ್ನು ಉಪಯೋಗ ಮಾಡಲಿಕ್ಕೆ ಅನುಕೂಲ ಆಗಿದೆ. ಆದ್ದರಿಂದ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಿಂದಿನ ಕಾಲದಿಂದಲೂ ರಹಸ್ಯ ಅಲ್ಲಿ ನಡೆಯುತ್ತಲೇ ಉಂಟು. ಏನಂತ ಹೇಳಿದರೆ, ಹಿಂದಿನ ಕಾಲದಲ್ಲಿ ನಮ್ಮ ಆರೋಗ್ಯ ಕೇಂದ್ರಗಳು ಭಾರಿ ದೂರದಲ್ಲಿತ್ತು. ಕೆಲವರು ಈ ಸ್ತ್ರೀಯರಿಗೆ ಏನಾದರೂ ಸಮಸ್ಯೆ ಬಂದರೆ ಆ ಸಮಯದಲ್ಲಿ ವಾಹನ ಇಲ್ಲ, ಏನಿಲ್ಲ. ಪರಿಸರದಲ್ಲಿ ಯಾರಾದರೂ ಒಂದು ಸುಶ್ರುತ ಮಾಡಿಸುವವರು ಇದ್ದರೆ ಅವರ ಮುಖಾಂತರ ಇದು ಮಾಡ್ತಿದ್ದರೆ ಅವರನ್ನು ರಾತ್ರಿ ನಡೆದುಕೊಂಡು ಹೋಗಿ ಕರೆದುಕೊಂಡು ಬರುವುದೆಲ್ಲ ಈ ಒಂದು ಸಂದರ್ಭ ಇತ್ತು. ಆ ಸಮಯದಲ್ಲಿ ನಾವೆಲ್ಲ ನಮ್ಮ ಮನೆಯಲ್ಲಿ ಅಂಥ ಪರಿಸ್ಥಿತಿ ಬರುವಾಗ ನಾವು ರಾತ್ರಿ ಹೋದದ್ದು ಉಂಟು ಕರೆದುಕೊಂಡು ಬರಲಿಕ್ಕೆ. ಆ ಸಮಯದಲ್ಲಿ ಈ ದೈವಗಳು ನಮಗೆ ದಾರಿಯಲ್ಲಿ ನಾಯಿ ರೂಪದಲ್ಲಿ ನಾನಾ ರೀತಿಯ ರೂಪದಲ್ಲಿ ಕಂಡದ್ದು ಉಂಟು. ಹೆಚ್ಚು ಮಾತು ಬೇಡ. ನಾನೇ ಒಂದು ಸಮಯದಲ್ಲಿ ಕೊಕ್ಕಡ ವೈದ್ಯನಾಥ ಕ್ಷೇತ್ರದಲ್ಲಿ ದೀಪಾವಳಿ ಸಮಯದಲ್ಲಿ ಒಂದು ಭಜನಾ ಕಾರ್ಯಕ್ರಮ ಉಂಟು. ಈ ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದೆ. ಆ ಸಮಯದಲ್ಲಿ ನಾನು ಸಣ್ಣವ. ನಾನು ಅಲ್ಲಿ ಹೋಗಿ ಭಜನೆ ಎಲ್ಲ ಮುಗಿದು ರಾತ್ರಿ 3 ಗಂಟೆಗೆ ಅಲ್ಲಿ ಒಂದು ಓಕುಳಿ ಕಾರ್ಯಕ್ರಮ ಉಂಟು. ಅದು ಆದ ನಂತರ ನಾವು ನಮ್ಮ ಮನೆಗೆ ಬರ್ತೇವೆ. 3 ಗಂಟೆ ರಾತ್ರಿಗೆ ಅಲ್ಲಿ ಎಲ್ಲ ಭಜನೆ ಮುಗಿದು ನಾನು ನನ್ನ ಮನೆಗೆ ಅಂತ ಹೇಳಿ ಆ ಭಾಗದಿಂದ ಬರುವಾಗ ಸುಮಾರು 3/4 ವಾಸಿ ನನ್ನ ಮನೆಯ ಹತ್ತಿರದವರೆಗೆ ಬಂದಿದ್ದೇನೆ. ಆದರೆ ಏನೋ ಒಂದು ಶಬ್ದ ಅಲ್ಲಿ ಆಗಿ ಈ ದೊಡ್ಡದೊಂದು ಮರ ಇದೆಯೇ ಅಲುಗಾಡಲು ಶುರು ಆಯಿತು. ಅದನ್ನು ನೋಡಿ ಹೆದರಿ ನಾನು ಓಡಿದ ವಾಪಸ್ ಒಕ್ಕಟ ಪೇಟೆಗೆ ಹೋಗಿ ದೇವಸ್ಥಾನದಲ್ಲಿ ಮಲಗಿ ಬಂದೆ. ಅಂಥ ಪರಿಸ್ಥಿತಿ ಅಲ್ಲಿ ಆಗಿದೆ. ಇನ್ನೂ ಅನೇಕರು ಅಲ್ಲಿ ಒಂದು ದೇವಿಯ ರೂಪದಲ್ಲಿ ನಾವು ನಡೆದುಕೊಂಡು ಹೋಗುವಾಗ ಮುಂಭಾಗದಲ್ಲಿ ಹೋಗುವುದು ಕಂಡದ್ದು ಉಂಟು. ಕೆಲವು ಸಮಯದಲ್ಲಿ ರಾತ್ರಿ ಹೊತ್ತಲ್ಲಿ ಗೆಜ್ಜೆ ನಾದಗಳು ಹಂದಿ ರೂಪದಲ್ಲಿ ಕಾಣುವುದು, ದೊಡ್ಡ ಹಾವಿನ ರೂಪದಲ್ಲಿ, ಈ ರೀತಿಯೆಲ್ಲ ಅಲ್ಲಿ ಈಗಲೂ ಕಾಣ್ತದೆ, ಮುಂದೆಯೂ ಕಂಡವರು ಇದ್ದಾರೆ. ನಮ್ಮ ಹಿರಿಯರು ಹೇಳ್ತಿದ್ದರು. ಹಾಗೆ ಈ ಕಾಲದಲ್ಲಿಯೂ ಹಾಗೇ ನಡೆಯುತ್ತಾ ಉಂಟು. ಮುಂಬದ ಕಾಲೋಡು ಬಂಡ ಒಂಜಿ 40 ವರ್ಷದ ಇಂಚಿ ಕಥೆನ ಒಂಚೂರು ಪಂಪೇನೆ ಎಂಕಲ ಅಮ್ಮೇರೊಂಜಿ ನೆಲ್ಲಿಯಡಿ ಕಾಂಕ್ರೀಟ್ ಕೆಲಸ ಕೂತಿದ್ದೇರು ಬನ್ನಾಗ ರಾತ್ರಿ ಒಂದು 12 ಗಂಟೆ ರಾತ್ರಿಗೆ ಮುಲ್ಪ ಪುಟ್ಟಿಯ ಸಂಕ ನನ್ಪಣ ಉಂಟು. ಆ ಸಂಕ ತಲ್ಪ ಸೂಟೆ ಪತ್ತ ಒಂದು ಬತ್ತೇರು ಅಪ್ಪ ಲೈಟ್ ವ್ಯವಸ್ಥೆ ಇದ್ದಾಂಡು. ಆ ಸೂಟೆ ಪತ್ತ ಒಂದು ಬಣ್ಣಾಗ ಅವ್ರು 2-3 ಸರ್ತಿ ತೆಕ್ಕಿಂಡು. ಆ ತೆಕ್ಕತಾಗ ಒಪ್ಪಸಾರಿ ಆ ಸೂಟೇನು ಅಂಚಿಗೆ ಡಕ್ಕಿಯರು ಸೀದಾ ಬತ್ತೇರು ಬಣ್ಣಾಗ ಒಟ್ಟಿಗೆ ಎದುರಿಡ್ದು ಒಂಜಿ ಗೆಜ್ಜೆ ಕಟ್ಟದು ಒಂಜಿ ಪುಂಜು ತರೆ ತಿರ್ತಿ ಜಪ್ಪುಡ್ತು ಗೆಜ್ಜೆಟ್ ಎದುರು ಬತ್ತೊಂದು ಉಂಟು. ಪಂಡ ಎಂಕಲ್ನ ಸಾದಿ ತೆಲಪನಾಡಿ ಮುಟ್ಟ ಒಟ್ಟಿಗೆ ಬತ್ತೇರು. ಅದು ಹೋಳ್ತಿಜೇರು ಸೀದಾ ಇಲ್ಲಡೆ ಬತ್ತೇರು. ಐದು ಬುಕ್ಕ ಎಂಕಲ್ನ ಕೆಲವು ಜನಕ್ಕೂ ಒಂಜಿ ಅವರ ಅಷ್ಟಮಿದ ಕಾರ್ಯಕ್ರಮ ಪುತ್ತೆ ಮಹೇಶ್ವರ ದೇವಸ್ಥಾನ ಶ್ರೀಕೃಷ್ಣ ಜನ್ಮ ಅಷ್ಟಮಿ ಕಾರ್ಯಕ್ರಮ ಎಂಕಲ ಏನ ಮೆಗಿಲ ಬಣ್ಣಾಗ ಒಂಜಿ ಕೊಟ್ಟುನು ಗಂಟೆ ಬೊಟ್ಟುನಂಚಿನ ಶಬ್ದ ಕೇಳಿ ಅವು ಮುಲ್ಪ ಎಂಕಲ ಪೂ ಪಾಡ್ತಿಕಲ್ಲು ಚೂರು ದುಂಬುಗು ಆ ಗಂಟೆ ಪೊಟ್ಟಿನಾಗ ದಾನ ಎಂಕಲದನ್ನ ಪೋಡ್ತಿಜಿ ಅಂತ ಒಂಜಿ ಥರ ಒಂಜಿ ಆಂಡು ಅಂಚೆ ಬತ್ತದು
ಮಣತ್ತಾಣಿ ಎಂಕಲಲ್ಲಿ ಒಂಜಿ ಮಲ್ಲ ಒಂಜಿ ಅವಂತರ ಪಂಡ ಒಂಜಿ ಸೆಡಿಲು ಬೋರ್ನು ಇಲ್ಲಿಗೆ ಬೋರ್ತಾನೆ ಆ ಪೊತ್ತು ಮಣತ್ತಾಣಿ ಅವೊಂಜಿ ಆಂಡ್ ಐಡ್ ನಂತರ ಎನ್ನ ಮಗೆ ಒಂಜಿ 4 ವರ್ಷ 5 ವರ್ಷ ದುಂಬು ಆಗ ಆಯನ ಮೇಯ್ಟ್ ಒಂಜಿ ವಾಸಿ ಆತಿತ್ತೇನೆ ಓಳು ಪ್ರಶ್ನೆ ಕೆಂಡಲ್ಲ ಆಗ ಆಸ್ಪತ್ರೆ ಪೋಂಡ ಆಸ್ಪತ್ರೆ ಗುಣಮುಖ ಅಂತ ನಾನು ಮೂಲ ಆಸ್ಪತ್ರೆಗೆ ಎತ್ತು ಹೋಗೋಣ ಅಲ್ಲೂ ಪೋನಾಗ ಅವು ದಾಯ್ತಾ ಒಂದು ಕಾಯಿಲೆ ತಿಕ್ಕುಜಿ ಡಾಕ್ಟರ್ನಾಗ್ಲಿ ಅಲ್ಲೂ ಒಣಗ ಹುಷಾರಾಪಿ ವಾಪಸ್ ಇಂಚಿ ಬಣ್ಣಾಗ ಆಗ ಅವೇ ತರಟೆ ಆಯ್ ಪಾತ್ರೆ ದಾಯ್ತಾಂಡ ಶುರು ಮಾಡ್ಕೊಂಡಿಪ್ಪಿ ಅಂಚ ಇಲ್ಲದು ಬೇತೆ ನಮ್ಮನೆ ಪ್ರಶ್ನೆ ಕೇಳಿನಾಗ ಅವು ಒಂಜಿ ಗುಳಿಗೆ ಆಯನ ಮಿತ್ತು ವಾಸಿ ಆತನು ನೆನಪು ನಾವು ಅವು ಊರು ತಗಲಿನ ಪೂರಲ್ಲಿ ಎತ್ತದು ಒಂಜಿ ವಿಚಾರಣೆ ಮಲ್ಪನಾಗ ಅಗಲಟನೆ ಆಯ್ ನೇರವಾತು ಬಾಯಿ ಬಿಡ್ತೇ ಬಂತೆ ನನ್ನ ಗುಳಿಗೆ ಅಪ್ಪ ಎನ್ನ ಒಟ್ಟಿಗೆ ಒಂಜಿ ಗುಳಿಗೆ ಆಯ್ತು 2 ಗುಳಿಗೆ ಉಂಡು ಬಂಡೆ ಒಂಜಿ ಸನ್ಯಾಸಿ ಗುಳಿಗೆಲ್ಲ ಒಂಜಿ ರಾಹು ಗುಳಿಗೆಲ್ಲ ಬಂಡದು ಐನು ದಾನೆ ಮಲ್ಪೊಡಕ್ಕೆ ಎನ್ನಾಗ ಐನು ಮುಲ್ಪ ಪ್ರತಿಷ್ಠೆ ಅವಡ ಒಲ್ಪದ ನಮ್ಮ ಮುಲ್ಪದವೆ ಮಾಯಿಲ ಕೋಟೆತ ಗುಳಿಗನಾಗಲು ನೆನಪು ತೆರೀಂಡು ಅಂಚೆ ಐನು ಮುಲ್ಪ ಎಂಕಲ ಐತೆ ಅವೇ ಪೂ ಪಾಡ್ಪಿ ಕಲ್ಲು ನೆನಪು ಒಂಜಿ ಜಾಗೆಟ್ ಐನೈತೆ ಅಲ್ಪನೆ 2 ಅಮಾರು ಕಾಯರ್ತ ಮರಕ್ಕಲ್ಲ ಐನ ಬುಡೊಟ್ಟೆ ಐನು ಪ್ರತಿಷ್ಠೆ ಮಾಡ್ತದೆ ಹೊಸಗರ ಐಕ್ ಪಾಲನೆ ಮಾಡ್ತದಲ್ಲ ಅಂಚದಿತ್ತು ದಾಲ ತೊಂದರೆ ಇಜ್ಜಿ ಪಂಡ ಆ ಬಾಯಿಲ ಕೊಟ್ಟಿದ್ದ ದೈವಲೇನ ಅನುಗ್ರಹ ಅವರು ಅಂಚೆನೆ ಕರಿ ವರ್ಷ ಒಂಜಿ 2 ವರ್ಷ ದುಂಬು ಇಂದೇನ ಪ್ರತಿಷ್ಠೆ ಇಂದೇನು ಕೆಲಸನು ಪ್ರಾರಂಭ ಮಲ್ಪಿಡಿದ ಇಂಚಿಗೆ ಎಂಕಲ್ನ ಮಗಕ್ಕೆ ಒಂಜಿ ಟಿ ಸಿತ ತೊಂದರೆ ಬತ್ತಿತ್ತಂದು ಆ ಟಿ ಸಿ ಬೋರ್ಡು ಡುಪ್ಲಿಕೇಟ್ ಟಿ ಸಿ ತೆತ್ತು ಇಡೀ ಕಾಲೇಜಿಗೆ ಕೊಂಡು ಆತನಾಗ ಅವು ಆಪಜಿ ಡುಪ್ಲಿಕೇಟ್ ಒರಿಜಿನಲ್ ಆವಡು ಪಂಡೇರು ಆತನಾಗ ಯಾನು ದಾನೆ ಮಲ್ಪನೆ ಪಂಡದು ಕೊಂಚಿ ಅಲ್ಲಿ ಆಯ್ ಡಿಪ್ಲೊಮಾ ಮಲ್ಪೇರ ಪುತ್ತೂರು ಹೋಗಿ ಮಗೆ ಕೂತಿತ್ತು ಅಲ್ಲಿ ಟಿ ಸಿ ತಿಕ್ಕೊಂಡ 10,000 ರೂಪಾಯಿ ಕಟ್ಟೆರೆ ಬ್ಯಾಲೆನ್ಸ್ ಇತ್ತು ಅಲ್ಪ ಅಪ್ಪ ಯಾನು ದಾನ ಮಲ್ಪನೆ ಪಂಡೆ ಸೀದಾ ಮಾಯಿಲ ಕೊಟ್ಟಿರಿ ಕೂತು ದೈವಲೇಟ ಪ್ರಾರ್ಥನೆ ಮಾಡ್ತದೆ ಕೇಂಡೇನು ಆ ಟಿ ಸಿ ಇಂಕ್ ಕೈಕ್ ತಿಕ್ಕಿಪ್ಲೆಕ್ಕ ಮಲ್ಪಡೆ ದೈವಲೆ ಎಂಡಿಗಳ ಸೇವೆ ಮಾಡ್ತದಿಲ್ಲ ಏನು ಮಾಡಿದ್ದು ಆತನಾಗ ಯಾನು ಕೋಡಿ ಅಡಿಗೆ ಎತ್ತನಾಗ ಎಂಕ್ ಪ್ರಿನ್ಸಿಪಾಲ್ನ ನೆಲ್ಲಿಡ ಫೋನ್ ಬತ್ತಂಡು ಮೊನ್ನ ಇರು ಪೋಡ್ಚಿ ಇರು ಸೀದಾ ಸಿರಿಗಿದ ಬಲ್ಲಿ ಟಿ ಸಿ ವಾಪುನು ನೋಡಿದ್ದು ಅಂಡ ಐದು ಬುಕ್ಕ ಇಂಕ ದೈವಲೇನ ಭಾರಿ ನಂಬಿಕೆ ನಿಂಚನೆ ಇತ್ತಿನಲ್ಲ ಆ ದೈವಲೇಟ ಪ್ರಾರ್ಥನೆ ಮಾಡ್ತೊಡನೆ ಅಂಡ ಅಗಲ ಸೇವೆ ನಾವು ಮಾಡ್ತದಿಲ್ಲ ದಾಲ ತೊಂದರೆ ಇಜ್ಜಿ ಐದು ಬುಕ್ಕ ಅಂಚನೆ ಎನ್ನ ಯಜಮಂತಿ ಕರಿ ವರ್ಷ ಒಂಜಿ ಪಜಿರಿ ತುಂಬೊಂದು ಬಣ್ಣಾಗ ಒಂಜಿ ಅಲ್ಪತವೆ ಕಣ್ಣಿಗೆ ತೀರ ಇಕ್ಕತ್ತು ಅಲ್ಲಿ ಇಡೀ ದಾಲ ಪೂರ್ತಿ ಬಣ್ಣದ್ದು ಇಡ್ಡಿ ಬೊಬ್ಬೆ ಬರ್ತದಲ್ಲ ಪುರ್ತುಡು ಏಕಲ ಪೂರ ಪಾರೊಂದು ಪಾಯ ಮುಟ್ಟದಾಗಲು ಪೂರ ಪಾರೊಂದು ಹೋದು ಐನ ಪಂಚಿದ ಕಟ್ಟನ್ ಅಲ್ಲೇ ಪಾಡ್ದು ಪಾರೊಂದು ಬರ್ತಲ್ಲ ಅದು ಐದು ಬುಕ್ಕ ಕೆಲವು ಅವಂತರ ಕೆಲವು ಶಬ್ದಲು ಅವಂತ ಆವೊಂದು ಉಂಡು ಅಂಡ್ ಅವು ನಂಗೆ ದಾದ ಎಚ್ಚರಿಕೆ ಬರ್ಕೊಂಡ ಕೆಲವು ಬೆರ್ಸನೆ ಬುಕ್ಕೊಂಜಿ ಇಂಚೆನೆ ಒಂಜಿ 4 ವರ್ಷ ದುಂಬು ಮುಲ್ಪ ಸಿಕ್ಕರಿಗೆ ಪೋತಿತ್ತೇರು ಬೆಡಿ ಪತ್ತದು ಪೋತನಾಗ ಒಂಜಿ ಬೊಲ್ದು ಪಂಜಿ ತೀರ ಇಕ್ಕಿಂಡಾಗ್ಲಿ ಆ ಬೊಲ್ದು ಪಂಜಿ ತೀರ ಇಕ್ಕತನಾಗ ಆಯಾಗ ಮಣತಾನಿದ ಬುಕ್ಕ ಆಯಾಗ ಭಾರಿ ಇನ್ನೊಂದು ಮೇಯ್ಟಿ ವಾಸಿಯಪ್ಪ ನಾವು ಕುಡ್ಡೇರುನೆ ಪಂಜಿ ಪುರಲ್ನ ಈ ಥರಟ್ಟು ಪೂರ ಒಂದು ಆತೈತಿ ಆ ಬುಕ್ಕ ತುನಾಗ ಮಾಯಿಲ ಕೊಟ್ಟೆತ ಪಂಜುರ್ಲಿ ಬುತ್ತಂದು ಹೊಡೆ ತೆರಿ ಬತ್ತಂಡು ಅಂಚ ಆಗಿ ಇನಿಕ್ಕಿಲ್ಲ ಆಗಿ ಆ ಒಂಜಿ ಸರ್ರೋಟೆ ವಾಸಿ ಆವಂತೆ ಉಂಡು ಆಕೆ ಎಂಕಲ ಆಟ ಕೆಲವು ಸರ್ತಿ ಮಾಯಿಲೋಟೆ ಬತ್ತದು ಪ್ರಾರ್ಥನೆ ಮಾಡ್ಕೊಂಡು ಮಾರ ದೈವಲೇನ ಬಗ್ಗೆ ನಂಬಿಕೆ ಇಪ್ಪಾಡು ಅಂಚ ಇತ್ತೆ ಬರ್ತಾರೆ ಚೂರು ಕಡಿಮೆ ಉಂಡಿಗೆ ಆಗಿ ಅಂಚ ವಿಷಯ ತಿಕ್ಕಿಂಡು ಪ್ರಾರ್ಥನೆ ಮಾಡ್ತದ್ದು ಇತ್ತೆ ಕರಿ ಒಂಜಿ 2 ತಿಂಗಳು ದುಂಬು ಮಾಯಿಲ ಕೊಟ್ಟೆ ಬತ್ತದು ಕೈ ಮುಗಿಯೋದು ಪೋತೇರು ಚೂರು ಕಮ್ಮಿ ಉಂಡುದು ಸುದ್ದಿ ತಿಕ್ಕೊಂಡು ಇತ್ತೆ ಬತ್ತೊಂದು ಉಳ್ಳೇರು ಮಾಯಿಲ ಕೊಟ್ಟೆಗಿತ್ತೆ ಅಂಚನೆ ಕೆಲವು ಘಟನೆಗಳು ಅಂಚನೆ ಅವೊಂದು ರಾಜ್ಯ ಮತ್ತು ದೇಶದ ಯಾರೇ ಆಗಿರಲಿ ಸುಮಾರು 2,000 ವರ್ಷದಲ್ಲಿ ಆರಾಧಿಸಿಕೊಂಡು ಬಂದ ದೈವಸ್ಥಾನವು ಇದುವರೆಗೆ ಯಾರು ಕೂಡ ಆರಾಧಿಸದ ಒಂದು ಸಾನ್ನಿಧ್ಯವಾಗಿ ಪಾಲ್ಗೊಂಡಿತ್ತು. ಈ ಸಮಯದಲ್ಲಿ ದೈವಗಳ ಅನುಗ್ರಹ ದೇವರ ಆಶೀರ್ವಾದವೋ ಏನೋ ಅದಕ್ಕೆ ಕಾಲ ಕೂಡಿ ಬಂತು. ಆದ್ದರಿಂದ ಈಗ ಅದು ಶಿಲಾಮಯವಾಗಿ ಅಲ್ಲಿ ಕ್ಷೇತ್ರ ನಿರ್ಮಾಣ ಆಗ್ತಾ ಉಂಟು. ಹಾಗಾಗಿ ಈಗಲೇ ಅಲ್ಲಿ ಭಕ್ತರು ಬಂದು ಕೆಲವು ರೀತಿಯ ಕಷ್ಟಗಳನ್ನು ತೋಡಿಕೊಂಡಾಗ ಅಲ್ಲಿ ಅವರಿಗೆ ಆದಷ್ಟು ಫಲ ಸಿಕ್ಕಿದ್ದು, ಅತಿ ಶೀಘ್ರದಲ್ಲಿ ಫಲ ಸಿಕ್ಕಿದ್ದು ಉಂಟು. ಹಾಗಾಗಿ ನಮ್ಮ ರಾಜ್ಯದ ಯಾವ ಮೂಲೆಯಿಂದಲೂ ಆಗ್ಬೋದು, ತಮ್ಮ ಪ್ರಾರ್ಥನೆಯೊಂದಿಗೆ ಅಲ್ಲಿಗೆ ಧನ ಸಹಾಯ ಮಾಡುವವರಿದ್ದರೆ ನಮಗೆ ನಾವು ಬ್ಯಾಂಕಿನ ಒಂದು ಅಕೌಂಟ್ ನಂಬರವನ್ನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೇವೆ. ಮತ್ತು ನೀವು ಸರಿಯಾದ ಅಡ್ರೆಸ್ಸಿನ ಮುಖಾಂತರ ನಮಗೆ ಆ ಹಣವನ್ನು ತಲುಪಿಸಿದರೆ ನಿಮಗೆ ಪ್ರತಿಷ್ಠಾ ಸಮಯದಲ್ಲಿ ಆಮಂತ್ರಣವನ್ನು ನಿಮಗೆ ಕಳಿಸ್ತೇವೆ ನಾವು. ಹಾಗಾಗಿ ಯಾರೇ ಸಹಕಾರ ಮಾಡುವುದಿದ್ರೂ ಸರಿಯಾದ ಅಡ್ರೆಸ್ಸಿನ ಮುಖಾಂತರ ಅಲ್ಲಿಗೆ ಧನ ಸಹಾಯ ನೀಡಿ ಅಂತ ಈ ಮುಖಾಂತರ ನಾನು ಕೇಳಿಕೊಳ್ತೇನೆ. ಹಲವಾರು ವಿಸ್ಮಯಗಳಿಗೆ ಸಾಕ್ಷಿಯಾಗಿರುವ ಮಾಯಿಲ ಕೋಟೆ ಎಂಬ ಈ ಪುಣ್ಯ ಕ್ಷೇತ್ರದಲ್ಲಿ ಭಕ್ತಿಯಿಂದ ಕೈ ಮುಗಿದು ಬೇಡಿದರೆ
ಮನದ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ. ಈ ಕ್ಷೇತ್ರಕ್ಕಿರುವ ಅಪಾರ ಶಕ್ತಿಗೆ ಪರವೂರುಗಳಿಂದ ಮಾತ್ರವಲ್ಲದೆ ಹೊರ ರಾಜ್ಯಗಳಿಂದಲೂ ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸುತ್ತಿದ್ದಾರೆ. ಕ್ಷೇತ್ರದ ಜೀರ್ಣೋದ್ಧಾರದ ಕಾರ್ಯವು ನಡೆಯುತ್ತಿದ್ದು, ಕೋಟೆ, ದೈವದ ಗುಡಿ, ಮೆಟ್ಟಿಲುಗಳ ಕೆಲಸ ಅಪೂರ್ಣವಾಗಿದ್ದು, ಅದನ್ನು ಪೂರ್ಣಗೊಳಿಸಲು ನಿಮ್ಮೆಲ್ಲರ ಸಹಕಾರವನ್ನು ನಾವು ಬಯಸುತ್ತಿದ್ದೇವೆ. ನಮಗೆಲ್ಲರಿಗೂ ತಿಳಿದಿರುವ ಹಾಗೆ ಕೊರೋನಾ ಎಂಬ ಮಹಾಮಾರಿಯ ಕರಿನೆರಳಿನಲ್ಲಿ ಸಿಲುಕಿ ಇಡೀ ವಿಶ್ವವೇ ಒದ್ದಾಡುತ್ತಿದೆ. ದೇವಾಲಯಕ್ಕೆ ಬರುವ ಭಕ್ತರ ಸಂಖ್ಯೆಯು ಕಡಿಮೆಯಾಗಿದ್ದು, ಆರ್ಥಿಕ ಸಮಸ್ಯೆಗಳಿಂದಾಗಿ ಜೀರ್ಣೋದ್ಧಾರ ಕಾರ್ಯವೂ ಸಹ ಕುಂಠಿತವಾಗಿದೆ. ಆದರೂ ಸಹ ಊರವರು ತಮ್ಮ ಶಕ್ತಿ ಮೀರಿ ಸಹಕಾರವನ್ನು ನೀಡುತ್ತಿದ್ದು, ಇನ್ನಷ್ಟು ಸಹಾಯದ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಆದ್ದರಿಂದ ಊರ ಹಾಗೂ ಪರವೂರ ದಾನಿಗಳು, ವೀಕ್ಷಕರು ತಮ್ಮ ತನು ಮನ ಧನಗಳಿಂದ ಸಹಕರಿಸಬೇಕಾಗಿ ನಿಮ್ಮಲ್ಲಿ ಕಳಕಳಿಯ ವಿನಂತಿ. ದಾನಿಗಳು ತಮ್ಮ ಧನ ಸಹಾಯವನ್ನು ಖಾತೆಗೆ ವರ್ಗಾಯಿಸಬಹುದು. ಖಾತೆಯ ವಿವರಗಳನ್ನು ಈ ಕೆಳಗೆ ನೀಡಲಾಗಿದೆ. ಈ ಮೂಲಕ ಕ್ಷೇತ್ರದ ಅಭಿವೃದ್ಧಿಯ ಜೊತೆಗೆ ದೈವದ ಕೃಪೆಗೆ ಪಾತ್ರರಾಗಬಹುದು. ಮಾಯಿಲ ಕೋಟೆಯು ಎತ್ತರವಾದ ಪ್ರದೇಶದಲ್ಲಿದ್ದು, ಸುತ್ತಮುತ್ತಲಿನ ಊರು ಇಲ್ಲಿಗೆ ಕಾಣುತ್ತದೆ. ಮುಂಜಾನೆ ಹಾಗೂ ಸಂಧ್ಯಾ ಸಮಯದಲ್ಲಿ ಈ ಪುಣ್ಯ ಕ್ಷೇತ್ರಕ್ಕೆ ಭೇಟಿ ಇದ್ದಲ್ಲಿ ನಮ್ಮ ಮನಸ್ಸಿಗೆ ನೆಮ್ಮದಿಯ ಜೊತೆಗೆ ದೇಹದ ಆಲಸ್ಯವನ್ನು ಹೋಗಲಾಡಿಸಿ ದೇಹಕ್ಕೆ ಚೈತನ್ಯವನ್ನು ನೀಡುವುದಂತೂ ಖಂಡಿತವಾಗಿಯೂ ಸತ್ಯ. ಪುಣ್ಯ ಕ್ಷೇತ್ರದ ಪುನರ್ ಪ್ರತಿಷ್ಠಾಪನೆಯು ಆದಷ್ಟು ಶೀಘ್ರವಾಗಿಯೇ ಆಗುವುದರಲ್ಲಿತ್ತು. ಆದರೆ ಕೆಲಸ ಕಾರ್ಯಗಳು ಸಂಪೂರ್ಣವಾಗದೇ ಇರುವುದರಿಂದ ಕೊಂಚ ತಡವಾಗಿದೆ. ಹನಿ ಹನಿಗೂಡಿದರೆ ಹಳ್ಳ, ತೆನೆ ತೆನೆಗೂಡಿದರೆ ಬಳ್ಳ ಎಂಬಂತೆ ನಾವೆಲ್ಲರೂ ಸೇರಿದರೆ ಖಂಡಿತ ಅತಿ ಶೀಘ್ರವೇ ದೇವಾಲಯದ ಪುನರ್ ನಿರ್ಮಾಣ ಕಾರ್ಯ ಪೂರ್ಣಗೊಳ್ಳಬಹುದು. ಇಂತಹ ಅದ್ಭುತ ಹಾಗೂ ವಿಸ್ಮಯಕಾರಿ ಇತಿಹಾಸ ಇರುವಂತಹ ಮಾಯಿಲ ಕೋಟೆಯ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಡನೆ, ಬಂಧು ಮಿತ್ರರೊಡನೆ ಹಂಚಿಕೊಳ್ಳಿ. ಮಾಯಿಲ ಕೋಟೆಯ ದೈವದೇವರ ಆಶೀರ್ವಾದವು ಸದಾ ನಿಮ್ಮ ಮೇಲಿರಲಿ. ಜೊತೆಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.